आसिनी सुमधुरा भाषिणी सुखदां वरदां मातरं वन्दे मातरं वन्दे मातरಂ. ತಾಯಿ ಭಾರತಾಂಬೆಯನ ಮೊದಲಾಗಿ ಸ್ತುತಿಸುತ್ತಾ ಆಕೆಯ ಪಾದಾರವಿಂದಕ್ಕೆ ವಂದಿಸುತ್ತಾ ಇವತ್ತಿನ ಅದ್ಭುತ ಕಾರ್ಯಕ್ರಮ ಗಡಿನಾಡಲ್ಲಿ ಕನ್ನಡೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇದೀಗ ಬಂದಂಥ ನಿಮ್ಮೆಲ್ಲ ಕನ್ನಡ ಅಭಿಮಾನಿಗಳ ಜೊತೆಗೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಸಾಕಷ್ಟು ಕಡೆಗಳಲ್ಲಿ ಆಯೋಜಿಸಿ ವಿಶೇಷ ಗೌರವಕ್ಕೆ ಸರಕಾರದಿಂದ ಕೂಡ ಆತ್ಮೀಯದ ಗೌರವವನ್ನು ಪಡೆದು ಸನ್ಮಾನಕ್ಕೆ ಪಾತ್ರರಾದಂಥವರು ಇವರು. ಇದೀಗ NSCDF ಅಂದರೆ ನ್ಯಾಷನಲ್ ಸೋಷಿಯಲ್ ಕಲ್ಚರಲ್ ಡೆವಲಪ್ಮೆಂಟ್ ಫೌಂಡೇಶನ್ ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಮುಖೇನ ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಾ ಇನ್ನು ಮುಂದಕ್ಕೂ ಕೂಡ ಕನ್ನಡದ ಪ್ರೋತ್ಸಾಹಕ್ಕೆ ಸದಾ ಇಂಥ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂತಹ ಅಧ್ಯಕ್ಷರಾದಂಥ ಶ್ರೀಯುತ ಗಂಗಾಧರ್ ಗಾಂಧಿಯವರು ತಮ್ಮ ಪ್ರೀತಿಯ ನುಡಿಗಳಿಂದ ಎಲ್ಲರನ್ನ ಸ್ವಾಗತಿಸಿ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವನ್ನು ಪ್ರಾಸ್ತಾವಿಕ ನುಡಿಯ ಮೂಲಕ ತಮ್ಮ ಮುಂದೆ ಇಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಜೊತೆಯಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಹಾಗೆಯೇ ಗಿಳಿವಿಂಡು ಸಾಹಿತ್ಯಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಕನ್ನಡೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೀತಿ ಇಟ್ಟು ಬಂದಿದ್ದೀರಿ. ತಮ್ಮೆಲ್ಲರನ್ನು ಮೊತ್ತ ಮೊದಲನೆಯದಾಗಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ. ಈ ಕಾರ್ಯಕ್ರಮ 2 ತಿಂಗಳ ಹಿಂದೆನೇ ಆಗಬೇಕಾಗಿತ್ತು. ಸಾಕಷ್ಟು ಅಡೆತಡೆಗಳ ಬಳಿಕ ಇವತ್ತು ನಡೀತಾ ಇದೆ. ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಬೇಕಾದ್ರೆ ನಾನು ಮೂಲತಃ ಮಂಗಳೂರಿನವನು. ಈ ಕಡೆ ನನಗೆ ಹೆಚ್ಚು ಪರಿಚಯ ಇಲ್ಲ. ಯಾರನ್ನು ಸಂಪರ್ಕ ಮಾಡಬೇಕು ಎಂದುಕೊಂಡಾಗ ನನಗೆ ಮೊದಲು ಸಿಕ್ಕಿದವರು ಪ್ರೊಫೆಸರ್ ಶಿವಶಂಕರ್ ಅವರು. ಅವರನ್ನು ಸಂಪರ್ಕಿಸಿದಾಗ ಅವರು ಬಹಳ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದರು. ಈ ಕಾರಣದಿಂದಾಗಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಅವರನ್ನು ಆ ನಂತರ ಸನ್ಮಾನಿಸ್ತೀನಿ. ನಾನು ಕಾರ್ಯಕ್ರಮದ ಬಹಳ ಪ್ರಮುಖ ಅಂಶವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು. ಈ ಹಿಂದೆ ನಾನು ಮಾನ್ಯ ನ್ಯಾಯಾಧೀಶರನ್ನು ಕರೆದಿದ್ದೆ. ಅವರ ಎದುರಿಗೇ ಅವರಿಗೆ ಫೋನ್ ಮಾಡಿದ್ದೆ ನಾನು. ಅವರು ಕೂಡ ಒಪ್ಪಿಕೊಂಡಿದ್ದರು. ದಿನ ಬದಲಾದಂತೆ ಅವರು ಕೂಡ ಬರೋದಕ್ಕೆ ಸಾಧ್ಯ ಆಗಲ್ಲ ಎಂಬ ಒಂದು ಮಾತನ್ನು ಹೇಳಿದರು. ಆದಾಗ್ಯೂ ಕೂಡ ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಾರ್ಯಕ್ರಮ ನಡೀತಾ ಇದೆ. ಇಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಕಾರ್ಯಕ್ರಮಕ್ಕೆ ಒಂದು ಪ್ರಭಾವಿ ಉದ್ಘಾಟಕರು ಬೇಕು ಎಂದುಕೊಂಡಾಗ ನಮಗೆ ತೋರಿದ್ದು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು. ಸಂಶೋಧಕರಿದ್ದಾರೆ, ಬರಹಗಾರರಿದ್ದಾರೆ, ವಿಮರ್ಶಕರಿದ್ದಾರೆ. ಇವರನ್ನು ನಾನು ನೇರ ಸಂಪರ್ಕಿಸಿದೆ. ನನ್ನ ಬಗ್ಗೆ ಅವರಿಗೆ ಗೊತ್ತಿಲ್ಲ. ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ ಕರೆದಾಗ ಒಪ್ಪಿಕೊಂಡ್ರು. ಇವತ್ತು ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ಮಾನ್ಯ ಸಂಶೋಧಕರು, ಬರಹಗಾರರು, ವಿಮರ್ಶಕರು, ಬೆಂಗಳೂರು. ಇವರನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ, 2 ಸಂಸ್ಥೆಯ ಪರವಾಗಿ, 3 ಸಂಸ್ಥೆಯ ಪರವಾಗಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರಾಣಿ ಪುಷ್ಪಲತಾ ದೇವಿಯವರು ಸಹೋದರಿ ಸಂಸ್ಥೆಯ ಅಧ್ಯಕ್ಷೆ, ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷೆ ರಾಣಿ ಪುಷ್ಪಲತಾ ದೇವಿಯವರು ಹೂ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಅತ್ಯಂತ 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 ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಾರೆ. ಹಾಗೆಯೇ
ಇಂದಿನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ. ನಮಗೆ ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ, ಸಭಾಂಗಣವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪ್ರೊಫೆಸರ್ ಮೊಹಮ್ಮದ್ ಅಲಿ ಕೆ ಅವರು, ಮಾನ್ಯ ಪ್ರಾಂಶುಪಾಲರು, ಸರ್ಕಾರಿ ರಾಷ್ಟ್ರಕವಿ ಗೋವಿಂದ ಪೈ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ 3 ಸಂಸ್ಥೆಗಳ ಪರವಾಗಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರಾಣಿ ಪುಷ್ಪಲತಾ ದೇವಿಯವರು ಹೂ ನೀಡಿ ಗೌರವಿಸುವಂತೆ ಕೋರ್ತಾ ಇದ್ದೀನಿ. ಇನ್ನು ಮುಖ್ಯ ಅತಿಥಿಗಳನ್ನಾಗಿ ಕರಿಬೇಕಾದರೆ ಯಾರನ್ನು ಎಂಬ ಒಂದು ಪ್ರಶ್ನೆ. ಸಹಜವಾಗಿ ನಮ್ಮ ಪಕ್ಕದ ಊರು, ಮಾಜಿ ಪ್ರಧಾನಿ ದೇವೇಗೌಡರ ಊರು, HS ಪ್ರತಿಮಾ ಹಾಸನ್ ಅವರು. ಅನೇಕ ಪತ್ರಿಕೆಗಳು, ಬಹುಶಃ ಇವತ್ತು ಬಹುತೇಕ ಪತ್ರಿಕೆಗಳಲ್ಲಿ, ರಾಜ್ಯದ ಪತ್ರಿಕೆಗಳಲ್ಲಿ ಅವರ ಬರಹವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಗಮನಿಸ್ತಾ ಇರ್ತೀವಿ, ಯಾರನ್ನು ಹೇಳಲ್ಲ. ನಾವು ಅನೇಕ ಬಾರಿ ಸನ್ಮಾನ ಮಾಡುವಾಗಲೂ ಕೂಡ ನಮಗೆ ಹೇಗೆ ಸನ್ಮಾನ ಬಂತು ಅಂತ ಬಹಳಷ್ಟು ಮಂದಿ ಭಾವಿಸಿದ್ದು ಇದೆ. ಹಾಗೆಯೇ ಇವರನ್ನು ನಾವು ಸಂಪರ್ಕಿಸಿದಾಗ ಇವರು ಮಂಗಳೂರಿಗೆ ಯಾರೆಲ್ಲೋ ಕೇಳಿದ್ದಾರೆ, ಇವರ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೋದಾ ಎಂಬುದಾಗಿ. ಬಹುಶಃ ಪುಣ್ಯಾತ್ಮರು ನಮ್ಮ ಬಗ್ಗೆ ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಇವತ್ತು ಶ್ರೀಮತಿ HS ಪ್ರತಿಮಾ ಹಾಸನ್ ಅವರು ನಮ್ಮೊಂದಿಗಿದ್ದಾರೆ. ಸಾಮಾಜಿಕ ಚಿಂತಕರಿದ್ದಾರೆ, ಸಾಹಿತಿಗಳಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಸಂಸ್ಥೆಗಳ ಪರವಾಗಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಈ ಸಂಸ್ಥೆಯ ವಿಚಾರಕರು ಶ್ರೀ ದಿನೇಶ್ ಕೆ ಅವರು, ನಾವು ಕೇಳಿಕೊಂಡಾಗ ಅವರು ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇದೊಂದು ಶುದ್ಧ ಕನ್ನಡದ ಕಾರ್ಯಕ್ರಮ ಆಗಿರೋದರಿಂದ ಕಾಸರಗೋಡು ಕನ್ನಡ ಹೋರಾಟ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ಬಗ್ಗೆ ಒಂದು ಉಪನ್ಯಾಸ ಮಾಡಬೇಕು ಎಂಬ ಒಂದು ಆಲೋಚನೆ ಬಂತು. ಹೀಗಿರುವಾಗ ಯಾರನ್ನು ಸಂಪರ್ಕಿಸಬೇಕು ಎಂಬ ಒಂದು ಪ್ರಶ್ನೆ ಬಂದಾಗ ಮಾನ್ಯ ಶಿವರಾಮ್ ಕಾಸರಗೋಡು ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಅನೇಕ ಹೆಸರುಗಳನ್ನು ಸೂಚಿಸಿದರು. ಸರಿಯಾದ ವ್ಯಕ್ತಿ ಯಾರು ಎಂಬುದಾಗಿ ಕಂಡಾಗ ಶ್ರೀಮತಿ ಆಯಿಷಾ ಎ ಪೆರ್ಲಾ ಸೂಕ್ತ ಎಂಬ ಒಂದು ಭಾವನೆ ಬಂತು. ಇವತ್ತು ಕಾಸರಗೋಡು ಕನ್ನಡ ಹೋರಾಟ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಶ್ರೀಮತಿ ಆಯಿಷಾ ಎ ಪೆರ್ಲಾ ಅವರು. ಇವರನ್ನು ಈ ಸಂದರ್ಭದಲ್ಲಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇನ್ನೋರ್ವ ಮುಖ್ಯ ಅತಿಥಿ ಹಾಗೆಯೇ ಗೌರವ ಉಪಸ್ಥಿತಿ. ಆಗಲೇ ನಾನು ಮೊದಲನೇದಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿದೆ. ಇವತ್ತು ಬಹುಶಃ ಅವರಲ್ಲದಿದ್ದರೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾನೇ ಇರಲಿಲ್ಲ. ಪ್ರೊಫೆಸರ್ ಶಿವಶಂಕರ್ ಅವರು, ಅವರಿಗೆ ನಾನು ಬಹಳ ಋಣಿಯಾಗಿರಬೇಕಾಗಿದೆ. ಅವರನ್ನು ನಾನು ಬಹಳ ಸೂಕ್ಷ್ಮ ಮನಸ್ಸಿನವ. ಒಂದು ಸಲ ಅವರಿಗೆ ಕೂಡ ಬೇಸರ ಆಗಿತ್ತು, ಏನು ಬದಲು ಮಾಡ್ತಾ ಇದ್ದಾರೆ ಪದೇ ಪದೇ ದಿನ ಅಂತೇಳಿ. ಅವರು ಸಿಟ್ಟಾಗಿದ್ದರು ಕೂಡ ಕೊನೆಗೆ ಅವರಿಗೆ ಬೇಸರಾಗಿ ಅವರೇ ಫೋನ್ ಮಾಡಿಕೊಂಡು, ನಾನು ದಯವಿಟ್ಟು ನೀವು ಫೋನ್ ಮಾಡಬೇಡಿ, ಕ್ಷಮೆ ಕೋರಬೇಡಿ, ನನ್ನದೇ ತಪ್ಪು ಅಂತ ಹೇಳಿದೆ. ಸರಕಾರದ ಇದೊಂದು ಕಾರ್ಯಕ್ರಮ ಆಗಿರೋದ್ರಿಂದ ಇವತ್ತು ಅವರನ್ನು ದೂರ ಇಟ್ಟೇ ನಾನು ಕಾರ್ಯಕ್ರಮವನ್ನು ಮಾಡ್ತೀನಿ, ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ ಎಂಬುದಾಗಿ. ಡಿಪಾರ್ಟ್ಮೆಂಟ್ನವರನ್ನು ಕರೆದೇ ಇಲ್ಲ, ಅಂದರೆ ಅಷ್ಟು ಕಿರಿಕಿರಿ ಆಗಿತ್ತು ನನಗೆ ಆ ದಿನದಲ್ಲಿ. ಇವತ್ತು ಕಾರ್ಯಕ್ರಮ ನಡಿಬೇಕಾದರೆ ಅವರು ಕಾರಣಕರ್ತರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ ಪ್ರೊಫೆಸರ್ ಶಿವಶಂಕರ್ ಅವರಿಗೆ. ಜೂನ್ 3ಕ್ಕೆ ನಾವು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ನಯನ ಸಭಾಂಗಣದಲ್ಲಿ. ಡಾಕ್ಟರ್ ಫ್ರಾನ್ಸಿಸ್ ಸೇವಿಯರ್, ಮಾನ್ಯ ಕವಿಗಳು, ಬರಹಗಾರರು, ಚಿಂತಕರು, ದಾವಣಗೆರೆಯವರು. ಇಲ್ಲಿ ಒಂದು ಕವಿಗೋಷ್ಠಿ ಮಾಡುವಾಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ಬೇಕು ಎಂಬ ಒಂದು ಪ್ರಶ್ನೆ.
ಇಂತಹ ಪ್ರಶ್ನೆಗಳು ಸಹಜವಾಗಿ ಸಂಘಟನೆಕಾರರಿಗೆ ಕಾಡ್ತವೆ. ಮತ್ತೆ ಇವರನ್ನು ಅಧ್ಯಕ್ಷತೆ ಮಾಡಿದರೆ ಹೇಗೆ? ಪದೇ ಪದೇ ಒಬ್ಬರಿಗೆ ಕೊಡುವುದು ಕೂಡ ಹೆಚ್ಚು ಸೂಕ್ತ ಅಲ್ಲ. ಆದಾಗ್ಯೂ ಕೂಡ ಮಾನ್ಯ ಡಾಕ್ಟರ್ ಫ್ರಾನ್ಸಿಸ್ ಸೇವಿಯರ್ ಅವರು, ನಾನು ಕೇಳಿಕೊಂಡೆ, ಸರ್ ಈ ಥರ ಕವಿಗೋಷ್ಠಿ ಮಾಡ್ತಾ ಇದ್ದೀವಿ, ತಾವು ದಯವಿಟ್ಟು ಒಪ್ಪಿಕೊಳ್ಳಬೇಕು ಅಂತೇಳಿ. ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಸಕಾರಾತ್ಮಕವಾಗಿ ಮತ್ತು ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಗಿರೋದು ಮಾತ್ರ ನಂದಲ್ಲ, ನಮ್ಮ ರಾಣಿ ಪುಷ್ಪಲತಾ ದೇವಿಯವರ ಕಾರ್ಯಕ್ರಮ ಆಗಿತ್ತು. ಅದರಲ್ಲಿ ನಾನು ಅವರ ಕಾರ್ಯಕ್ರಮದಲ್ಲಿ ನಾನು ಇರ್ತೇನೆ, ನನ್ನ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ. ಅದು ಅಲಿಖಿತ ಒಪ್ಪಂದದಂತೆ. ಹಾಗೆ ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಕಾಸರಗೋಡಿನಲ್ಲಿ ಆಗ್ತಾಯಿದೆ. ಅದು ರಾಣಿ ಪುಷ್ಪಲತಾ ದೇವಿ ಸಾರಥ್ಯದ ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಕಾರ್ಯಕ್ರಮ ಆಗಿರುತ್ತೆ. ಇದೀಗ ಇಲ್ಲಿ ಸಾಕಷ್ಟು ಕವಿಗಳನ್ನು ಜೊತೆ ಮಾಡಿದ್ದಾರೆ ನಮ್ಮ ಗೆಳೆಯ ಹಿತೇಶ್ ಕುಮಾರ್ ಅವರು ಕೂಡ ಉಪನ್ಯಾಸಕರಿದ್ದಾರೆ ಯಾವುದೋ ಒಂದು ಕಾಲೇಜಿನಲ್ಲಿ. ಶ್ರೀ ಹಿತೇಶ್ ಕುಮಾರ್ ಒಂದಷ್ಟು ಕವಿಗಳನ್ನು ಇವತ್ತು ಒಟ್ಟುಗೂಡಿಸಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ 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 ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತು ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಮಾತಾಡ್ತೀನಿ ನಾನು. ಯಾಕಂದರೆ ನಿಮಿಷದಲ್ಲಿ ಇಷ್ಟು ಶಬ್ದಗಳು ಕೂರ್ತವೆ ಎಂಬ ಲೆಕ್ಕಾಚಾರದಲ್ಲಿ ಇರುವವನು, ಅದು ಗೊತ್ತು ನನಗೆ. ಯಾಕಂದರೆ ನಾನು ದೂರದರ್ಶನದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಕಳೆದ 25 ವರ್ಷಗಳಿಂದ ಕೆಲಸ ಮಾಡಿದವನು. ಹಾಗಾಗಿ ನನಗೆ ಒಂದು ನಿಮಿಷಕ್ಕೆ ಇಷ್ಟು ಶಬ್ದಗಳು ಎಂಬುದು ಸ್ಪಷ್ಟ ಗೊತ್ತಿದೆ. ಕಡಿಮೆ ಶಬ್ದಗಳಲ್ಲಿ, ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ನಾನು ಮಾತಾಡ್ತೇನೆ. ನಮ್ಮ ಆಲೋಚನೆ ಇಷ್ಟೇ, ಕನ್ನಡದ ನೆಲದಲ್ಲಿ ಕನ್ನಡದ ಅಸ್ಮಿತೆಯನ್ನು ಒಂದಷ್ಟು ಗಟ್ಟಿ ಮಾಡುವಂಥದ್ದು. ಉಳಿಸಿ ಅಂತ ನಾನು ಯಾರಲ್ಲೂ ಹೇಳ್ಕೊಳ್ಳಲ್ಲ. ನಾವು ನಮ್ಮ ಭಾಷೆಯನ್ನು ಉಳಿಸಬೇಕು ಅಂತ ಹೇಳ್ತೇ ಇಲ್ಲ. ನಾವು ಅಸ್ಮಿತೆಯನ್ನು ಗಟ್ಟಿ ಮಾಡಬೇಕು. ಕನ್ನಡ ಅನ್ನ ನೀಡಿರುವಂತಹ ಭಾಷೆ, ಕನ್ನಡ ನಮಗೆ ಜನ್ಮ ಕೊಟ್ಟಿರುವಂತಹ ಭಾಷೆ. ಕನ್ನಡವನ್ನು ನಾವು ಉಸಿರಾಡಿದ್ದೇವೆ, ಕನ್ನಡದಲ್ಲೇ ಮಾತಾಡಿದ್ದೇವೆ, ಕನ್ನಡವನ್ನೇ ಇವತ್ತಿಗೂ ಉಸಿರಾಡಿಕೊಂಡು ಬದುಕ್ತಾ ಇದ್ದೇವೆ. ಕನ್ನಡದ ಅಸ್ಮಿತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸೋಣ ಎಂಬ ಮಾತನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅತ್ಯಂತ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ದೃಶ್ಯ ಮಾಧ್ಯಮದ ಮತ್ತು ಅನೇಕ ಮಾಧ್ಯಮ ಪ್ರತಿನಿಧಿಗಳು ಇಲ್ಲಿದ್ದಾರೆ. ಅವರನ್ನು ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಕನ್ನಡದ ಉಳಿಯುವಿಕೆಯ ಜೊತೆಗೆ ಅಸ್ಮಿತೆಯನ್ನು ಅದನ್ನು ಗಟ್ಟಿಗೊಳಿಸಬೇಕು ಅನ್ನುವಂತಹ ವಿಚಾರ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಗಡಿನಾಡ ಕನ್ನಡೋತ್ಸವ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ನಡೀತಾ ಇದೆ. ಇದರ ಅತಿಥಿಗಳನ್ನು ಬಂದ ಎಲ್ಲರನ್ನು ಕೂಡ ಪ್ರೀತಿಯ ನುಡಿಗಳಿಂದ ಸ್ವಾಗತಿಸಿದಂತಹ NSCDF ಮಾನ್ಯ ಅಧ್ಯಕ್ಷರು ಶ್ರೀಯುತ ಗಂಗಾಧರ್ ಗಾಂಧಿಯವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕರ್ನಾಟಕ ಸಾಂಸ್ಕೃತಿಕ ಸಾಮಾಜಿಕ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷೆಯಾದಂಥ ರಾಣಿ ಪುಷ್ಪಲತಾ ದೇವಿಯವರು ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಂಧುಗಳೇ, ನಾವೆಲ್ಲೇ ಹೋದರೂ ಕೂಡ, ಯಾವ ಮೂಲೆಯಲ್ಲೂ ಕೂಡ ಹೋದರೂ ಕೂಡ ಒಂದು ಮಾತಂತೂ ಸತ್ಯ, ಭಾರತಾಂಬೆಯ ಮಡಿಲ ಮಕ್ಕಳು ಎನ್ನುವಂಥದ್ದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಚಿಂತನೆಯಲ್ಲಿ ಈ ಒಂದು ಸಂಸ್ಕೃತಿಯಲ್ಲಿ ಬೆಳೆದಂಥ ನಾವು ಬಂದಂಥ ಅತಿಥಿಗಳನ್ನು ಹೇಗೆ ನಾವು ಪ್ರೀತಿಯಾಗಿ ಸ್ವಾಗತಿಸುತ್ತೇವೋ ಅದೇ ರೀತಿ ನಮ್ಮ ಕಾರ್ಯಕ್ರಮಗಳು ಕೂಡ ಸುಲಲಿತವಾಗಿ ಒಂದೊಂದು ರೀತಿಯಾದಂತಹ ಚಾಲನೆಯ ಮೂಲಕ ನಡೆಯುತ್ತೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಅತಿಥಿಗಳು ದೀಪ ಪ್ರಜ್ವಲನೆಯೊಂದಿಗೆ ಶುಭದ ಸಂಕೇತವಾಗಿ ಈ ಪಂಚವರ್ಣದ ದೀಪವನ್ನು ಬೆಳಗಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಉದ್ಘಾಟಕರಾಗಿ ಬಂದಿರುವಂತಹ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಇವರೊಂದಿಗೆ ಎಲ್ಲ ಅತಿಥಿಗಳು ಕೂಡಿಕೊಂಡು ತಮ್ಮ ದಿವ್ಯ ಹಸ್ತದೊಂದಿಗೆ ಈ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಅದರ ಜೊತೆಗೆ ತಾವೆಲ್ಲರೂ ಎದ್ದು ನಿಂತು ಈ ಕನ್ನಡೋತ್ಸವದ ಈ ಪ್ರಜ್ವಲನೆಗೆ ಮತ್ತಷ್ಟು ಬೆಳಕನ್ನು ಚೆಲ್ಲುವಂತಹ ಒಂದು ಹಾದಿಯನ್ನು ಸುಗಮಗೊಳಿಸಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು, ಅದರ ಜೊತೆಗೆ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಸುಲಲಿತವಾಗಿ ನಡೀಬೇಕು ಅಂತ ಹೇಳಿ ಎಲ್ಲರ ಒಂದು ಮನದಾಳದ ಆಶೆಯೊಂದಿಗೆ ಇವತ್ತಿನ ದೀಪವನ್ನು ಅತಿಥಿಗಳು ಪ್ರಜ್ವಲಿಸ್ತಾ ಇದ್ದಾರೆ. ಅಸತೋಮಾ ಸದ್ಗಮಯ
ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಎಲ್ಲ ಅತಿಥಿಗಳು ಕೂಡ. ದೀಪ ಎಂಬುದು ಕೇವಲ ಬೆಳಕು ಮಾತ್ರ ಅಲ್ಲ, ಆ ಬೆಳಕಿನೊಂದಿಗೆ ಇಡೀ ಜಗತ್ತಿನ ಹೊಳಪು ಕೂಡ ಇದೆ ಅಂತ ಹೇಳ್ಬೋದು. ಕನ್ನಡಾಂಬೆಯ ಈ ಕನ್ನಡದ ಉತ್ಸವ ನಿತ್ಯ ನಿರಂತರ ಎಲ್ಲೆಡೆ ಕೂಡ ಪಸರಿಸಲಿ. ಸಾಮಾಜಿಕ ಚಿಂತನೆಯೊಂದಿಗೆ ಮುನ್ನಡೆಯುತ್ತಿರುವಂತಹ ಈ ಸಂಘಟನೆಗಳ ನಿತ್ಯ ನಿರಂತರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದೆನ್ನುತ್ತಾ ಕಾರ್ಯಕ್ರಮವನ್ನು ತಮ್ಮ ತುಂಬು ಮನದಾಳದಿಂದ ಉದ್ಘಾಟಿಸಿದಂತಹ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್, ಮಾನ್ಯ ಸಂಶೋಧಕರು, ಬರಹಗಾರರು, ವಿಮರ್ಶಕರು, ಬೆಂಗಳೂರು, ಇವರು ಕಾರ್ಯಕ್ರಮದ ಬಗ್ಗೆ ಉದ್ಘಾಟನೆಯ ಒಂದೆರಡು ನುಡಿಗಳು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲಿನಲ್ಲಿ ಮುಳುಗಿ ಕುರುಡಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಯಿಸಿದ ನನ್ನ ಗುರು ವೃಂದಕ್ಕೆ ತಲೆಬಾಗಿದ್ದೇನೆ. ಕುಲದೈವ ದುರ್ಗಾಂಬೆಗೆ ತಲೆಬಾಗಿದ್ದೇನೆ. ಸ್ಥಳದೈವ ಗಣಪತಿಗೆ ತಲೆಬಾಗಿದ್ದೇನೆ. ಅನಂತೇಶ್ವರ ಸ್ವಾಮಿಗೆ ತಲೆಬಾಗಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಗಂಗಾಧರ್ ಗಾಂಧಿಯವರಿಗೆ ನಮಿಸಿದ್ದೇನೆ. ಮಾನ್ಯ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಮೊಹಮ್ಮದ್ ಆಲಿ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಹಾಸನದಿಂದ ಪ್ರತಿಮಾ ಅವರು ಆಗಮಿಸಿದ್ದಾರೆ. ಇಲ್ಲಿಯ ಮೇಲ್ವಿಚಾರಕರಾದಂತಹ ದಿನೇಶ್ ಕೆ ಅವರು ಇದ್ದಾರೆ. ಆಯೇಷಾ ಎ ಪೆರ್ಲಾ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ. ಬಹಳ ಒಳ್ಳೆಯ ಮಾತುಗಾರರಂತೆ ಕೇಳಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಅದೇ ರೀತಿ ಪ್ರೊಫೆಸರ್ ಶಿವಶಂಕರ್ ನನ್ನ ಸ್ನೇಹಿತರು ಕೂಡ, ಇವರು ಕೂಡ ಇದ್ದಾರೆ. ಫಾದರ್ ಫ್ರಾನ್ಸಿಸ್ ಸೇವಿಯರ್ ಇದ್ದಾರೆ. ಹಿತೇಶ್ ಕುಮಾರ್ ಇದ್ದಾರೆ. ಅದೇ ರೀತಿ ಈ ಸಭೆಗೆ ಆಗಮಿಸಿದಂಥ ಅನೇಕ ಗಣ್ಯರು, ಶಿವರಾಮ ಕಾಸರಗೋಡಿದ್ದಾರೆ, ಅನೇಕರಿದ್ದಾರೆ. ಇವರೆಲ್ಲರಿಗೆ ನಾನು ತಲೆಬಾಗಿದ್ದೇನೆ. ನನಗಿಂತ ಕಿರಿಯಳಿಲ್ಲ. ನನಗೆ ಗೊತ್ತು, ನಾನು ಜ್ಞಾನದಲ್ಲೂ ಸ್ವಲ್ಪ ಕಿರಿಯಳೆ ವಯಸ್ಸು ಸ್ವಲ್ಪ ಜಾಸ್ತಿ ಇರ್ಬೋದು ಕೆಲವರಿಗಿಂತ, ಬಟ್ ಜ್ಞಾನದಲ್ಲಿ ನಾನು ಬಹಳಷ್ಟು ಕಿರಿಯಳಿದ್ದೇನೆ. ಆದರೂ ಕೂಡ ನನ್ನನ್ನು ದೂರದ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ವಾಸ್ತವದಲ್ಲಿ ನಾನು ಕೋಳಿಯೂರಿನವಳು, ಇಲ್ಲಿಯ. ಆದರೆ ನನ್ನನ್ನು ಗುರುತಿಸಿ ಕರೆದಿದ್ದಾರೆ ಅವರು. ರಾಣಿ ಪುಷ್ಪಾ ಮೇಡಮ್ ಅವರು ರೆಫರ್ ಮಾಡಿದ್ರಂತೆ. ಬಹುಶಃ ನಮ್ಮ ಲೇಖಕಿಯರ ಬಳಗದಲ್ಲಿ ನಾವೆಲ್ಲ ಸಿಗ್ತಾ ಇರ್ತೇವೆ. ನೇರವಾಗಿ ನನಗೆ ಪರಿಚಯ ಇಲ್ಲ, ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ಲಿನ ಕೊರತೆ ಇದೆ ಅಂತ ನನಗೆ ಕಾಣ್ತದೆ. ಹಾಗಾಗಿ ಅವರ ಬಹುಶಃ ನಂತರ ಗಂಗಾಧರ್ ಗಾಂಧಿಯವರು ನನ್ನನ್ನು ಸಂಪರ್ಕಿಸಿದರು. ನಾನು ಕೇಳಿದೆ, ನನ್ನ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ. ಯಾಕೆಂದರೆ ನಾನು ನನ್ನಷ್ಟಕ್ಕೆ ಬರೀತಾ ನನ್ನಷ್ಟಕ್ಕೆ ಇದ್ದವಳು, ನನಗೆ ಸಾಮಾನ್ಯವಾಗಿ ಹೆಚ್ಚು ಜನರ ಪರಿಚಯ ಇಲ್ಲ ಅಂತ. ಹಾಗೆ ಸೊ ನನಗೆ ನನ್ನನ್ನು ಬಹಳ ಪ್ರೀತಿಯಿಂದ ಕರೆದಿದ್ದೀರಿ, ಅದಕ್ಕೋಸ್ಕರ ನಾನು ಮೊದಲಿಗೆ ನಿಮಗೆ ನಮಿಸ್ತೇನೆ. ನಮ್ಮಲ್ಲಿ ಒಂದು ಮಾತಿದೆ, ಬೆಳಗ್ಗೆ ಏಳುವಾಗ ನಾವು ಏನು ಹೇಳ್ತೇವೆ, ಭಾರತದ ಸಂಸ್ಕೃತಿ ಬಹಳ ವಿಶಿಷ್ಟವಾದ್ದು, ಎಲ್ಲರ ಹಾಗಲ್ಲ. ನಮಗೆ ಇಲ್ಲಿ ಪ್ರತಿಯೊಂದು ಶ್ರೇಷ್ಠವಾದ್ದು. ನಾವು ಬೆಳಗ್ಗೆ ಎದ್ದ ಕೂಡಲೇ ಹೇಳ್ತೇವೆ, ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವವೇ. ಬೆಳಗ್ಗೆ ಎದ್ದ ಕೂಡಲೇ ಹೇಳ್ತೇವೆ, ಸಮುದ್ರ ವಸನೆ ದೇವಿ, ಸಮುದ್ರದಲ್ಲಿ ವಾಸಿಸುತ್ತಿರುವಂತಹ ದೇವಿಯೇ, ಪರ್ವತವೇ ಸ್ತನಮಂಡಲವಾಗಿರುವವಳೆ, ವಿಷ್ಣು ಪತ್ನಿಯಾಗಿರುವಂತಹ ಭೂಮಿ ತಾಯಿ, ನಿನಗೆ ನಮಸ್ಕರಿಸ್ತೇವೆ. ನಮ್ಮ ಪಾದಸ್ಪರ್ಶ, ನಾವು ತುಳಿದದ್ದಕ್ಕೆ ನಮ್ಮನ್ನು ಕ್ಷಮಿಸು ಅಂತ. ನಮಗೆ ಈ ನೆಲ, ಭಾಷೆ, ಮಣ್ಣು ಎಲ್ಲವೂ ಕೇವಲ ವ್ಯಾವಹಾರಿಕವಾದ್ದಲ್ಲ, ಅದರೊಂದಿಗೆ ನಮಗೆ ಒಂದು ದೈವಿಕ ಭಾವನಾತ್ಮಕ ಸಂಬಂಧ ಇದೆ. ಭಾಷೆ ಎನ್ನುವುದು ನಮಗೆ ಕೇವಲ ವ್ಯವಹಾರಕ್ಕೆ ಇರುವುದಲ್ಲ. ಭೂಮಿ ಎನ್ನುವುದು ಕೇವಲ ಬೆಳಿಲಿಕ್ಕೆ ನಾವು ಇರುವುದಲ್ಲ, ನಮಗೆ ತಿನ್ನಲಿಕ್ಕೆ ಅನ್ನ ಕೊಡೋದು ಮಾತ್ರ ಅಲ್ಲ, ಅದಕ್ಕಿಂತ ಭಿನ್ನವಾದ್ದಿದೆ. ರಾಮಾಯಣದಲ್ಲಿ ಒಂದು ಭಾಗ ಬರ್ತದೆ ಅಂತ ಹೇಳ್ತಾರೆ. ರಾವಣರ ಯುದ್ಧ ಮುಗಿತದೆ, ರಾವಣನ ರಾಮ ಕೊಲ್ತಾನೆ, ವಿಭೀಷಣನಿಗೆ ಪಟ್ಟವನ್ನು ಕಟ್ತಾನೆ. ಆಗ ರಾಮ ಅಯೋಧ್ಯೆಗೆ ಹೊರಡ್ತಾನೆ. ಆಗ ವಿಭೀಷಣ ಬಂದು ಹೇಳ್ತಾನೆ ರಾಮನಲ್ಲಿ, ಇಷ್ಟು ದಿವಸ ವನವಾಸ ಆಯಿತು, ಯುದ್ಧ ಆಯಿತು, ನೀನು ಸ್ವಲ್ಪ ಸಮಯ ನಮ್ಮ ದೇಶದಲ್ಲಿ, ನಮ್ಮ ಶ್ರೀಲಂಕಾದಲ್ಲಿ ಉಳಿದುಕೊಂಡು ನಮ್ಮ ಆತಿಥ್ಯವನ್ನು ಸ್ವೀಕರಿಸು ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಕೂಡ ಹೇಳ್ತಾನೆ, ಈ ಲಂಕೆ ಬಹಳ ಸುಂದರವಾಗಿದೆ, ಹಾಗಾಗಿ ನಾವು ಸ್ವಲ್ಪ ಸಮಯ ನೋಡಿಕೊಂಡು 1 ವಾರ ಕಳೆದು ಹೋಗುವ ಅಂತ, ಅಂದರೆ ಅರ್ಧ ಪಕ್ಷ ಕಾಲ ಅಂತ ಹೇಳ್ತಾನೆ, 7 ದಿವಸ ಕಳೆದು ಹೋಗುವ ಅಂತ.
ಆಗ ರಾಮ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ಲಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಈ ಲಂಕೆ ನನಗೆ ಸುವರ್ಣಮಯವಾಗಿದ್ದರೂ ರುಚಿಸುವುದಿಲ್ಲ, ಯಾಕೆಂದರೆ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು. ಯಾಕೆಂತಂದರೆ ತಾಯಿನಾಡು ಅನ್ನೋದಕ್ಕೆ ನಮ್ಮಲ್ಲಿ ಆ ಒಂದು ದೈವಿಕ ಭಾವನಾತ್ಮಕ ಸಂಬಂಧ ಇದೆ. ಎಲ್ಲೋ ಇರುವ ಹಾಗೆ ನಾವು ಇರುವುದಲ್ಲ, ಅದು ಅಂದಿಗೂ ಇಂದಿಗೂ ಮುಂದಿಗೂ ಇದೆ. ಈ ತಾಯಿನಾಡು ಅಂದರೆ ಕೇವಲ ಭೂಮಿ ಅಲ್ಲ, ಕಲ್ಲು ಮಣ್ಣಲ್ಲ, ಈ ನೀರಲ್ಲ, ಅದರಲ್ಲಿ ಭಾಷೆ, ಸಂಸ್ಕೃತಿ, ನಮ್ಮ ಎಲ್ಲ ಸಂಪ್ರದಾಯಗಳು ಎಲ್ಲ ಕೂಡ ಸೇರಿಕೊಳ್ತು. ಇದೆಲ್ಲವೂ ಸೇರಿ ಮಾತೃಭೂಮಿ ಅಂತ ಆಗ್ತದೆ. ಅದರಲ್ಲಿ ಭಾಷೆ ಕೂಡ ಸೇರಿಕೊಳ್ತು. ಇನ್ನು ನಾವಿಲ್ಲಿ ಭಾಷೆಯ ಸಮಸ್ಯೆಯನ್ನು ಬಹುಶಃ ನಾನು 10ನೇ ತರಗತಿ ಕಳೆದು PUC ಹೋಗುವ ತನಕ ನಾವು ಕರ್ನಾಟಕದಲ್ಲಿ ಇಲ್ಲ, ನಮಗೊಂದು ಹೀಗೆಲ್ಲ ಸಮಸ್ಯೆ ಇದೆ ಅಂತ ನನಗೆ ನಿಜವಾಗಿ ಗೊತ್ತಿರಲಿಲ್ಲ. PUಗೆ ಸೇರಿದಾಗ ನನಗೆ ಶುರುವಾಯಿತು ಗಡಿನಾಡ ಸರ್ಟಿಫಿಕೇಟ್ ಅಂತ ಒಂದು ತರಬೇಕು ಅಂತ. ಗಡಿನಾಡ ಕನ್ನಡಿಗರು ನಾವು ಅಂತ. ಹಾಗಾದ್ರೆ ನಾವು ಕನ್ನಡಿಗರು ಅಲ್ವಾ ಹೇಳಿದರೆ, ಗಡಿನಾಡ ಕನ್ನಡಿಗರು ಅಂತ ಬೇರೆ ಒಂದು ಕ್ಯಾಟಗರಿ ಉಂಟು ಅಂತ ಆಗ ಗೊತ್ತಾದ್ದು. ಆಗ ಅಲೆದಾಡಲಿಕ್ಕೆ ನಾವು ಕಾಸರಗೋಡಿಗೆಲ್ಲ ಹೋದಾಗ ಮಲಯಾಳ ಮಾತಾಡಿದ್ರು. ನಮಗೆ ಮಲಯಾಳ ಎಲ್ಲಿ ಗೊತ್ತಿರ್ತದೆ, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ. ಆಗ ನನಗೆ ಗೊತ್ತಾಯಿತು, ನಮಗೆ ಕೇರಳದಲ್ಲಿ ಕೆಲಸವೂ ಆಗೋದಿಲ್ಲ, ಯಾವುದೂ ಆಗೋದಿಲ್ಲ, ಯಾಕೆಂದರೆ ನಮಗೆ ಮಲಯಾಳ ಬರೋದಿಲ್ಲ. ನಾವು ನಮ್ಮ ಕೇರಳದ ರಾಜ್ಯ ಭಾಷೆ ಮಲಯಾಳ ಅಂತೇಳಿ ಬಹುಶಃ ಪಾಠದಲ್ಲಿ ಎಲ್ಲರೂ ಹೇಳಿಕೊಟ್ಟಿದ್ದಾರಾ ಇಲ್ವ, ನನಗಂತೂ ನೆನಪಿಲ್ಲ ಮಾತ್ರ. ನಾವೊಂದು ಇಂತಹ ಒಂದು ಇಕ್ಕಟ್ಟಿಗೆ ಸಿಕ್ಕಿದ್ದೇವೆ ಹೇಳೋದು ನನಗೆ PUCಗೆ ಹೋಗುವ ತನಕ ಗೊತ್ತಿರಲಿಲ್ಲ. ಈ ಇಕ್ಕಟ್ಟು ಎಷ್ಟು ತನಕ ಅಂದರೆ ಮೊನ್ನೆ ತನಕವೂ ನಡೆಯಿತು. ನಾನೊಂದು 2009 ಲಿಖಿತ ಪರೀಕ್ಷೆ ಕಳೆದು ನಾನು ಅದೃಷ್ಟವಶಾತ್ ನಂತರ ಕರ್ನಾಟಕದ ಸೊಸೆಯಾಗಿ ಹೋದೆ, ಮದುವೆಯಾಗಿ ಕರ್ನಾಟಕಕ್ಕೆ ಹೋದೆ. ಮತ್ತು PUC ಮತ್ತು ಡಿಗ್ರಿ ಎಲ್ಲ ಕರ್ನಾಟಕದಲ್ಲಿ ಓದಿದ ಕಾರಣ ನನಗೆ ಕರ್ನಾಟಕದಲ್ಲಿ ಕೆಲಸ ಸಿಗುವುದು ಸಮಸ್ಯೆ ಅಲ್ಲ, ಸರ್ಕಾರಿ ಕೆಲಸ ಸಿಗ್ತದೆ. ಆದರೂ ನಾವು 2009 ಲಿಖಿತ ಪರೀಕ್ಷೆ ಮೂಲಕ ಪದವಿ ಪೂರ್ವ ಶಿಕ್ಷಣ ಉಪನ್ಯಾಸಕಿಯಾಗಿ ಆಯ್ಕೆಯಾದಾಗ ಯಾರೋ ಹೇಳಿದರು, ಇಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟ್ರ್ ಮಾಡಿರಬೇಕು, ಆ ನಂಬರ್ ಬೇಕಂತೆ ಅಂತ. ನಂಗೆ ಗೊತ್ತಿರಲಿಲ್ಲ ನಿಜವಾಗಿ. ಹಾಗೆ ನಾನು ಬೆಂಗಳೂರಲ್ಲಿ ಅಲ್ಲೊಂದು ಅಲಂಕಾರ ಕಾಂಪ್ಲೆಕ್ಸ್ ಅಂತ ಉಂಟು, ಅಲ್ಲಿ ಹೋಗಿ ಎಂಥದ್ದು ರಿಜಿಸ್ಟ್ರ್ ಮಾಡಲಿಕ್ಕೆ ಹೋದೆ ನನ್ನ ಹೆಸರನ್ನು. ಆಗ ಮತ್ತೆ ಬಂತು, ನೀವು ಕೇರಳದವರು ಅಂತ. ನಾನು ಎಂತ ಕೊಡಬೇಕು, ನಾನು PUC ಎಲ್ಲ ಇಲ್ಲಿ ಓದಿದ್ದು, ಇಲ್ಲಿ ಅದೆಲ್ಲ ಆಗೋದಿಲ್ಲ. ಹೋಗಲಿ, ನಾನು ಮದುವೆಯಾಗಿ ಬಂದದ್ದು ಕರ್ನಾಟಕಕ್ಕೆ ಆಗ್ತದಾ, ಅದು ಮದುವೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಕೇಳಿದೆ. ನಮ್ಮ ಕಾಲದಲ್ಲಿ ಮದುವೆ ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ ಹೇಳಿದೆ, ಫೋಟೋ ಕೂಡ ಇಲ್ಲ ನಮ್ಮ ಹತ್ರ ಅಂತ. ನಮ್ಮ ಕಾಲದಲ್ಲಿ ಫೋಟೋ ತೆಗಿಲಿಲ್ಲ ನಾವು ಅಂತ. ಸೊ ಆಮೇಲೆ ಎಷ್ಟು ಚರ್ಚೆ, ನಾವು ಅಫಿದಾವತ್ತು ಮಾಡಿ ತಂದು ಕೊಟ್ಟೆ, ಎಲ್ಲ ಮಾಡಿದೆ. ಯಾವುದಾದ್ರೂ ನೀವು ಕನ್ನಡಿಗರಲ್ಲ. ನಾನು ಕೇಳಿದೆ, ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಒಂದಕ್ಷರ ಆಯಿ ಬಾರದವರು ನಿಮಗೆ ಕನ್ನಡಿಗರು, ನಾವು ಪಕ್ಕದಲ್ಲೇ ಹುಟ್ಟಿದೆವು, ಅದನ್ನು ಗಡಿ ಹಾಕಿದ್ದು ನಾವಲ್ಲ, ನೀವು. ಅದು ಆಡಳಿತ ಕಾರಣಕ್ಕೆ ನಮ್ಗೆ ಗೊತ್ತಿಲ್ಲ, ಆದರೆ ನಾವು ಕನ್ನಡಿಗರಲ್ವ ಹಾಗಾದರೆ ಅಂತ. ಆಮೇಲೆ ಅದೃಷ್ಟಕ್ಕೆ ಇಲಾಖೆಯಿಂದ ವಿಚಾರಿಸಿದಾಗ ಗೊತ್ತಾಯಿತು, ಅದು ನಾವು 5 ವರ್ಷ ಕರ್ನಾಟಕದಲ್ಲಿ ಓದಿದರೆ ಈ ಯಾವ ಸರ್ಟಿಫಿಕೇಟ್ ಬೇಡ ಅಂತ. ಹಾಗೆ ನಾನು PUಗೆ ಆಯ್ಕೆಯಾದೆ. ಆದರೆ ಈ ಒಂದು ಗಡಿನಾಡಿನವರ ಒಂದು ಜ್ವಲಂತ ಕಷ್ಟ ಉಂಟಲ್ಲ, ಮೊನ್ನೆ ತನಕವೂ ನನಗೆ ಅದು ಮುಗಿಲಿಲ್ಲ ಅಂತ. ಇನ್ನೂ ಕೂಡ ಅನೇಕರಿಗೆ ಇಲ್ಲಿಯವರೆಗೆ ಆ ಸಮಸ್ಯೆ ಆಗಿದೆ. ಈ ಕಡೆ ಹೋಗಲಿ, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದೆವು. ನಿಜ ಹೇಳಬೇಕಂದ್ರೆ ಒಂದು ಭಾಷೆಯಾಗಿ ಮಲಯಾಳವನ್ನು ಕಲಿಸಬೇಕಿತ್ತು. ನಮಗೆ ಒಂದಿನಿತು ಈ ರಾಜ್ಯದಲ್ಲಿ ನಮಗೆ ಕೆಲಸ ಸಿಗಬೇಕಾದ್ರೆ ಮಲಯಾಳ ಚೂರಾರು ಗೊತ್ತಿರಬೇಕಲ್ಲ. ನಾವು ಆಲ್ರೆಡಿ ಕನ್ನಡ, ಹಿಂದಿ, ಸಂಸ್ಕೃತವನ್ನು ಇಲ್ಲಿ 3 ಭಾಷೆಯನ್ನು ಕಲ್ತಿದ್ದೇವೆ. ಹಿಂದಿ, ಇಂಗ್ಲೀಷನ್ನು ಕಲ್ತೆವು. ಒಂದು 4ನೇ ಭಾಷೆ ಹೆಚ್ಚಾಗ್ತಿತ್ತ ನಮಗೆ, ಬಹುಶಃ ಕಲಿಸಬೇಕಿತ್ತು ಅಂತ ನನಗೆ ಅನ್ನಿಸ್ತದೆ. ಇವತ್ತು ನಾನು ನನ್ನ ಪುಸ್ತಕದ ಅನುವಾದಕ್ಕೆ ಮಲಯಾಳ ಬೇರೆಯವ್ರನ್ನ ಕೇಳುವ ಅಗತ್ಯ ಬರ್ತಿರಲಿಲ್ಲ. ಬಹುಶಃ ನಾನು ಈ ಕಾಲೇಜಿಗೆ ಬಹುಶಃ ಸ್ಟೂಡೆಂಟಾಗಿ ಬರ್ಬೋದಿತ್ತು ಅಂತ ಅನ್ನಿಸ್ತದೆ. ನಾವೆಲ್ಲ ಓದುವಾಗ ಏನು ರೂಮರಿತ್ತಂದರೆ, ಇಲ್ಲೆಲ್ಲ ಮಲಯಾಳದಲ್ಲಿ ಪಾಠ ಮಾಡ್ತಾರೆ, ನಮಗೆ ಮಲಯಾಳ ಬರೋದಿಲ್ಲ ಅಲ್ಲ, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದವರು, ತುಳು ಮತ್ತು ಕನ್ನಡ ಬರ್ತದೆ ಅಷ್ಟೇ ನಮಗೆ ಅಂತ. ಹಾಗೆ ನಾನು ಭಯಪಟ್ಟು ಮಂಗಳೂರಿಗೆ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಸೇರಿದೆ. ಆಮೇಲೆ ಅನ್ನಿಸ್ತು ನನಗೆ, ಮಲಯಾಳದಲ್ಲಿ ಹೇಳಿಕೊಡೋದೇ ಬೆಟರ್ ಇತ್ತು ಈ ಇಂಗ್ಲೀಷಿಗಿಂತ ಅಂತ. ಸಾಕ್ಷಾತ್ ಇಂಗ್ಲೆಂಡಿಂದ ಬಂದು ಉದುರಿದವರ ಹಾಗೆ ಅಲ್ಲಿ ಆಡ್ತಾಯಿದ್ರು ಅಲ್ಲಿ ಉಪನ್ಯಾಸಕರೆಲ್ಲ. ನನಗೆ ಇವತ್ತೂ ನೆನಪಿದೆ, ಫಸ್ಟ್ PUC ಫಸ್ಟ್ ಟೆಸ್ಟಲ್ಲಿ ಇರ್ಬೋದು, ಒಂದು ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಕೊಟ್ಟರು. ನನಗೆ ಆ ಕ್ವಶನ್ಸ್ ಅರ್ಥ ಆಗಲಿಲ್ಲ, ಆನ್ಸರ್ಸ್ ಗೊತ್ತಿತ್ತು, ಒಂದಷ್ಟು ಬಾಯ್ಪಾಠ ಮಾಡಿ ಅದಿದೆ. ನಾನು ವಿಜ್ಞಾನದಲ್ಲಿ ಜಾಣ ವಿದ್ಯಾರ್ಥಿನಿಯಾಗಿದ್ದೆ. ನನಗೆ ಗೊತ್ತಿತ್ತು. ನಾನು ಕೇಳಿದೆ, ಸರ್ ಇದರ ಈ ಕ್ವಶನಿನ ಕನ್ನಡ ಅರ್ಥ ಹೇಳ್ತೀರಾ ಅಂತ. ಇಲ್ಲ, ಆಗಲಿಕ್ಕಿಲ್ಲ, ಬಹುಶಃ ಪಟಿಕಲ್ ಶಿವರಾಮ್ ಭಟ್. ನಾನು ಹೇಳಿದರೆ ಅವರಿಗೆ ಸಿಟ್ಟು ಬರ್ಬೋದು. ಅವ್ರು ಹೇಳಿದರು ಆಗೋದಿಲ್ಲ ಅಂತ. ಇನ್ನೇನು ಮಾಡೋದು, ಹೇಗೋ ಬಾಯ್ಪಾಠ ಮಾಡಿ ಅದು ಇದು ಅರ್ಥ ಆಗಿದ್ರೆ ಏನೋ ಕಲ್ತ್ವಿ, ನಾವು ಏನೋ ಹೊಟ್ಟೆಪಾಡು ಕೇಳಬೇಕಲ್ಲ. ಅಲ್ಲದೆ ಬಹಳ ಆ ಕಾಲ ಈಗ ನಾವು ಯಾವಾಗ ಕಾಲೇಜಿಗೆ ಹೋದ ಕಾಲ ಅಂದರೆ 89ನೇ ಇಸವಿ, ಸುಮಾರು 35 ವರ್ಷಗಳ ಹಿಂದೆ, 35-40 ವರ್ಷಗಳ ಹಿಂದೆ. ಆಗ ನಮ್ಮನ್ನು ಕಾಲೇಜಿಗೆ ಕಳಿಸಿದ್ದೇ ಹೆಚ್ಚು. ಹಾಗಿರುವಾಗ ನಾವು ಕಷ್ಟ ಹೇಳಿದರೆ ಬೇಡ, ಸರಿ ಹೇಳಿ ಮದುವೆ ಮಾಡಿ ಬಿಡ್ತಾರೆ. ನಮ್ಮಲ್ಲಿ ಹೇಗೆ ಅಂದರೆ, ನಾವು ಹವ್ಯಕ ಅವರು, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕೂಸು ಎಂತ ಓದಿದರೆ ಅಂತ ಒಲೆ ಬೂದಿ ಒಕ್ಕುದು ತಪ್ಪ ಅಂತ. ಹುಡುಗಿ ಏನು ಓದಿದ್ರೇನು ಒಲೆಯಿಂದ ಬೂದಿಯನ್ನು ತೆಗೆಯುವ ಕೆಲಸ ತಪ್ಪಲಿಕ್ಕೆ ಉಂಟು ಅವಳಿಗೆ ಅಂತ. ಹಾಗೆ ಅದು ನಮಗೆ ಬಹಳ ಅವಮಾರ್ಯದಿಂತಿತ್ತು. ವಾಸ್ತವದಲ್ಲಿ ಒಲೆ ಬೂದಿ ಒಕ್ಕೋದು ಅವಮಾನದ ಕೆಲಸ ಅಲ್ಲ, ಬಟ್ ಹಾಗೆ ಇದ್ದ ಕಾರಣ ನಾನು ಹಾಗೆ ಆಗೋದಿಲ್ಲ ಅಂತಿತ್ತು.
ಹಾಗೆ ಅದಕ್ಕೋಸ್ಕರ ಏನು ಮಾಡಬೇಕು, ಓದಬೇಕು. ಈ ಇಂಗ್ಲೀಷ್ ಬಾರ ಇದ್ದರೂ ನಮಗೆ ಬೇರೆ ದಾರಿ ಇದೆಯಾ, ಪಾಸ್ ಆಗಬೇಡ್ವಾ? ನಾವು ಓದಿದೆವು, ಏನೋ ಮಾಡಿದೆವು. ನನಗೆ ಸೆಕೆಂಡ್ PU ಫೈನಲ್ ಎಕ್ಸಾಮ್ ಬರೆಯುವಾಗ ಗೊತ್ತಾಯಿತು, ಕನ್ನಡದಲ್ಲಿ ಕೂಡ ಕ್ವಶನ್ ಪೇಪರ್ ಇದೆ, ಕನ್ನಡದಲ್ಲಿ ಕೂಡ ಸೈನ್ಸನ್ನು ಬರಿಬೋದಿತ್ತು ಅಂತ. ಹಾಗಾದರೆ ಯಾಕೆ ಈ ಮಾಸ್ಟ್ರುಗಳು ಅದನ್ನು ಮುಚ್ಚಿಟ್ಟರು ಹೊಡೆದು ನಾನು ಅವರು ಇಂಗ್ಲೀಷಲ್ಲೇ ಪಾಠ ಮಾಡಲಿ, ನಾವು ಕನ್ನಡಕ್ಕೆ ಅನುವಾದಿಸ್ಕೊಂಡು ಹೇಗೋ ತಯಾರಾಗ್ತಿರ್ಲಿಲ್ವ ಅಂತ. ಅದರ ದುಷ್ಪರಿಣಾಮ ಏನಾಯ್ತಂದರೆ, ಸ್ಟೂಡೆಂಟ್ಸ್ ಇದ್ದೀರಿ, ನಾನು ಪ್ರಾಮಾಣಿಕ ಹೇಳಿದ್ರೆ PUCಯಲ್ಲಿ ಫೇಲ್ ಆದೆ. ಮನೆಯಲ್ಲಿ ನಮಗೆ ಬಹಳ ಆತಿಥ್ಯ ಸಿಕ್ತು ಫೇಲ್ ಆದಾಗ. ಯಾಕೆಂದರೆ ಎಲ್ಲರನ್ನು ಎದುರಿಸಿಕೊಂಡು ನನ್ನ ಅಮ್ಮ ಕಳಿಸಿದ್ದು ಕಾಲೇಜಿಗೆ. ಯಾಕೆ ಹುಡುಗಿಯರನ್ನು 10ನೇ ಆದ ಮೇಲೆ ಮದುವೆ ಮಾಡೋದು ಸಂಪ್ರದಾಯ ನಮ್ಮಲ್ಲಿ. ನೀನು ಓದಿ ಫೇಲ್ ಆಗಿ ಅವರಿಗೆ ಅವಮರ್ಯಾದೆ ಆಗಲಿಲ್ವಾ, ಎಲ್ಲರನ್ನು ಎದುರಿಸಿಕೊಂಡು ಕಳಿಸಿ ಅಂತೂ ಮತ್ತೆ ಪುನಃ ಕಟ್ಟಿ ಪಾಸಾದೆ. ನಂತರ ನಾನು ಆರ್ಟ್ಸಿಗೆ ಬಂದ ಮೇಲೆ ಗೆದ್ದೆ. ಯಾಕೆ ನಾನು ಆರ್ಟ್ಸಲ್ಲಿ ರ್ಯಾಂಕ್ ತೆಗೆದೆ ಅಂದರೆ ಅದು ಕನ್ನಡದಲ್ಲಿ ಬರೀಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕೆ. ನಾನು ಆರ್ಟ್ಸಿಗೆ ಬಂದ ಮೇಲೆ ರ್ಯಾಂಕ್ ಸ್ಟೂಡೆಂಟ್. ನಾನು ಸಂಸ್ಕೃತ MAಯಲ್ಲಿ ಫಸ್ಟ್ ರ್ಯಾಂಕ್, ಕನ್ನಡ MAಯಲ್ಲೂ 4ನೇ ರ್ಯಾಂಕ್, ಹಿಂದಿ MAಯಲ್ಲೂ ಡಿಸ್ಟಿಂಕ್ಷನ್ ಇದೆ. ಅದು ಕಾರಣ ಏನಂದರೆ ಕನ್ನಡದಲ್ಲಿ ಅಲ್ಲಿ ಬರೀಲಿಕ್ಕೆ, ಕನ್ನಡದಲ್ಲಿ ಪಾಠ, ಕನ್ನಡದ ಕಾರಣ ಇದ್ದದ್ದು. ಒಂದೊಮ್ಮೆ ವಿಜ್ಞಾನವನ್ನು ಕನ್ನಡದಲ್ಲಿ ಬರೆಯುವ ಅವಕಾಶ ಇದ್ದರೆ ನಾನು ಅಲ್ಲೂ ರ್ಯಾಂಕಿಗೆ ತೆಗಿತಿದ್ದೆ ಖಂಡಿತವಾಗಿ. ನನಗೆ ವಿಷಯ ಕಷ್ಟ ಆದ್ದಲ್ಲ, ಭಾಷೆ ಕಷ್ಟ ಆದ್ದು. ನಾವು ನಮ್ಮನ್ನು ಒಂದು ನೀರಿನಿಂದ ಮೀನನ್ನು ತೆಗೆದು ಓಡಿಸಿದಾಗ ಆಯ್ತು. ಇದು ಹಾರು ಹಾರು ಅಂತ ಹೇಳಿದಾಗ ಆಯಿತು, ಆಕಾಶದಲ್ಲಿ ಮೀನನ್ನು ಈಜಲಿಕ್ಕೆ ಬಿಡದೆ. ಹಾಗಂತ ಎಲ್ಲರೂ ಸೋಲ್ತಾರ ಕೇಳಿದರೆ ಇಲ್ಲ, ಒಂದು 5% ಜನ ಭಾಷಾ ಗ್ರಹಿಕೆಯಲ್ಲಿ ಜಾಣರಿರ್ಬೋದು, ಅಂಥವರು ಗೆದ್ದಿರುವ ಸಾಧ್ಯತೆಗಳು ಇವೆ. ಅಂಥದ್ದು ನಮಗೆ ಮಾತೃಭಾಷೆಯಲ್ಲೇ ಶಿಕ್ಷಣ ಎಲ್ಲ ಬೇಕು. ಈಗ ಈ ಕನ್ನಡಕ್ಕೆ ಕುತ್ತು ಬಂದಿದೆ, ಇಲ್ಲಿ ಮಾತ್ರ ಅಲ್ಲ, ವಿಶ್ವದ 200 ಭಾಷೆಗಳು ಕೆಂಪು ಪಟ್ಟಿಯಲ್ಲಿ ಇವೆ ಅಂತೆ. ಅಂದರೆ ಇನ್ನೊಂದಷ್ಟು ವರ್ಷಗಳು ಹೋದಾಗ ಈ ಭೂಲೋಕದಿಂದ ಇದು ಮಾಯ ಆಗ್ಬೋದು ಅಂತ. ಎಷ್ಟೋ ಭಾಷೆಗಳು ಈಗಾಗಲೇ ಮಾಯ ಆಗಿದೆ. ಅಂಥದ್ದು ಕನ್ನಡ, ತುಳು ಕೂಡ ಇದೆ ಅಂತ ಹೇಳ್ತಾರೆ. ಭಾಳ ಆತಂಕದ ವಿಚಾರ ಇದು. ಯಾಕೆ ಹಾಗಾಗ್ತದೆ? ನಾನು ಸ್ವಲ್ಪ ಆಲೋಚನೆ ಮಾಡ್ತಿದ್ದೆ, ಆ ಭಾಷೆ ಕಾರಣ, ಈ ಭಾಷೆ ಕಾರಣ, ನಮ್ಮ ಕೇರಳದಲ್ಲಿ ಕನ್ನಡಕ್ಕೆ ಆಶ್ರಯ ಇಲ್ಲ, ಇದೆಲ್ಲ ಕಾರಣ ಅಂತ. ಕೊನೆಗೆ ನಂಗೆ ಅನ್ನಿಸ್ತು, ಬೇರೆಯವರ ಬಗ್ಗೆ 1 ಬೆರಳು ತೋರಿಸುವಾಗ 4 ಬೆರಳು ನಮ್ಮನ್ನು ತೋರಿಸ್ತದೆ ಅಂತ. ಮನೆ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ನೋಡಿ, ಮೊದಲು ಶ್ರೀಮಂತ ವರ್ಗದಲ್ಲಿ ಮಾತ್ರ ಇದನ್ನು ಕಾಣ್ತಿದ್ದೇವೆ. ಈಗ ಮಧ್ಯಮ ವರ್ಗದಲ್ಲೂ ಸಾಮಾನ್ಯ ವರ್ಗದಲ್ಲಿ ಕೂಡ ಇದನ್ನು ಕೇಳ್ತೇವೆ. ತಂದೆ ತಾಯಿ ಮಕ್ಕಳ ಹತ್ರ ಇಂಗ್ಲೀಷಲ್ಲಿ ಮಾತಾಡೋದು. ಅದು ಅವರ ತಪ್ಪಲ್ಲ, ಇಂಗ್ಲೀಷ್ನ ಕುರುಡು ಅಭಿಮಾನ ಅಲ್ಲ, ಹೊಟ್ಟೆಪಾಡು. ಭಾರತದ ದೊಡ್ಡ ಸಮಸ್ಯೆ ಏನಂದರೆ ಆಹಾರವನ್ನು ಪಡ್ಕೊಳ್ಳೋದು. ಅದಕ್ಕೋಸ್ಕರ ಉದ್ಯೋಗ ಬೇಕು, ಸಂಬಳ ಬೇಕು. ಸಂಬಳ ಬೇಕಾದರೆ ಉದ್ಯೋಗ ಬೇಕು, ಉದ್ಯೋಗ ಬೇಕಂದರೆ ಇಂಗ್ಲೀಷ್ ಮಸ್ಟ್ ಅಂತಾಗಿದೆ. ಒಂದು ಬ್ಯಾಂಕ್ ಅಟೆಂಡರ್ ಪೋಸ್ಟಿಗೆ ಕಾಲ್ ಫಾರ್ ಹೋಗೋದು ನೋಡಿ, ಇಂಗ್ಲೀಷ್ ನಾಲೆಜ್ ಈಸ್ ಮಸ್ಟ್ ಅಂತ ಹಾಕ್ತಾರೆ. ಶಾಲೆಯ ಅಟೆಂಡರ್ ಪೋಸ್ಟಿಗೆ ನೋಡಿ, ಎಲ್ಲೇ ಹಾಕಲಿ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಮಸ್ಟ್, ನಾಲೆಜ್ ಇಸ್ ಮಸ್ಟ್ ಅಂತ ಹಾಕಿದರೆ ಯಾರಿಗಾರು ಭಯ ಆಗೋದಿಲ್ವಾ, ನಮ್ಮ ಮಕ್ಕಳು ಓದಿ ಕೂಡ ಮುಂದೆ ಜಾಬ್ ಸಿಗದಿದ್ರೆ ಅಂತ. ಹಾಗಾಗಿ ಶಾಲೆಯಲ್ಲಿ ಅವರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬಾರದ್ರಿಂದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗಿ ಪೇರೆಂಟ್ಸ್ ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದು. ಇದರ ಪರಿಣಾಮ ಏನಾಯ್ತಂದರೆ, ಈ ಜನರೇಷನ್ನಲ್ಲಿ ನಮ್ಮ ಮಾತೃಭಾಷೆ ಕನ್ನಡ ಅಂತ ಆ ಮಕ್ಕಳಿಗೆ ಗೊತ್ತಿದೆ, ತಂದೆ ತಾಯಿ ಹತ್ರ ಮಾತಾಡಿದರು. ಅವರ ಮಕ್ಕಳ ಕಾಲಕ್ಕೆ ಬರುವಾಗ ಅವರ ಮಾತೃಭಾಷೆ ಇಂಗ್ಲೀಷ್ ಆಯಿತು. ಇವತ್ತು ನಾನೊಂದು ಬಡಾವಣೆಯಿಂದ ಬಂದೆ, ನಮ್ಮ ಮನೆಯಲ್ಲಿ ತಾಯಿ ಮಗ ಏನೋ ಜಗಳ ಆಗಿದೆ. ಮಗ ಅಮೆಝಾನಲ್ಲಿ ಕೆಲಸ ಮಾಡ್ತಾನೆ, ಅಮೆಝಾನ್ ಕಂಪನಿಯಲ್ಲಿ, ಇಲ್ಲೇನೋ ಊರಿಗೆ ಬಂದಿದ್ದಾರೆ. ತಾಯಿ ಮಕ್ಕಳಿಗೆ ಜಗಳ ಆಗಿದೆ. ವಾಟ್ ನಾನ್ಸೆನ್ಸ್ ಯು ಆರ್ ಅಂತ ಹೇಳಿ ತಾಯಿ ಮಗನನ್ನು ಬೈತಾರೆ. ಯಾವಾಗಲೂ ಕೋಪವನ್ನು ನಟಿಸ್ಲಿಕ್ಕಾಗೋದಿಲ್ಲ, ಅದು ಅಂತರಾತ್ಮದ ಭಾಷೆಯಲ್ಲಿ ಬರ್ತದೆ. ಯಾವಾಗಲೂ ನೋಡಿ, ಕೋಪ ತುಳುವರು ಏನು ಮಾಡ್ತೀರಿ, ತುಳುವಿನಲ್ಲಿ ಬೈಯುವಾಗ ಬೇರೆ ಭಾಷೆ ಬರೋದಿಲ್ಲ. ಕನ್ನಡಿಗರಾದರೆ ಕನ್ನಡವೇ ಬರ್ತದೆ, ಭಾಷೆ ಕೆಟ್ಟೋ ಮಂಗ ನೀನು ಅಂತ ಹೇಳಿ. ತುಳು ಆದರೂ ಅಷ್ಟೇ, ತರೆ ಸರಿ ಜನಿಕ್ ಅಂತ ಹೇಳಿ ಅಲ್ವಾ. ಅಂದರೆ ಅದು ನಮ್ಮ ಭಾಷೆ ಆಗಿತ್ತು, ಮಾತೃಭಾಷೆ. ಆದರೆ ಈಗಿನವರು ಭಾಷೆ ಇಂಗ್ಲೀಷಲ್ಲಿ ಬೈತಾ ಇದ್ದಾರೆ. ಅದರ ಅರ್ಥ ಏನಾಗಿದೆ ಅಂದರೆ, ಇಂಗ್ಲೀಷು ಮಾತೃಭಾಷೆಯ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ ಅಂತ. ಯಾಕೆಂದರೆ ಕೋಪ ಬಂದಾಗ ನಮ್ಮ ಅಂತರಾತ್ಮದ ಭಾಷೆ ಮಾತ್ರ ಬರೋದು. ಪ್ರೀತಿಯಿಂದ ಐ ಲವ್ ಯು ಡಿಯರ್ ಸನ್ ಅಂತ ಹೇಳ್ಬೋದು ಬೇಕಾರೆ. ಆದರೆ ನಮಗೆ ಕೋಪ ಬಂದಾಗ ಬೇರೆ ಭಾಷೆಯನ್ನು, ನಮ್ಮ ಅಂತರಾತ್ಮದ ಭಾಷೆಯನ್ನು ಹೊರತಾಗಿ ಬೇರೆ ಭಾಷೆಯಲ್ಲಿ ಮಾತಾಡಲಿಕ್ಕಾಗೋದಿಲ್ಲ. ಈಗ ಮಾತಾಡ್ತಾ ಇದ್ದಾರೆ ಅಂದರೆ ಅರ್ಥ ಬೈಗಳು ಕೂಡ ಇಂಗ್ಲೀಷಲ್ಲಿ ಬರ್ತಿದೆ ಅಂತಂದರೆ ನಮ್ಮ ಮಾತೃಭಾಷೆಯ ಸ್ಥಾನವನ್ನು ಇಂಗ್ಲೀಷ್ ಆಕ್ರಮಿಸಿಕೊಂಡಿದೆ. ಪರಿಹಾರ ಏನು ಅಂತ ಹೇಳೋದು? ಪರಿಹಾರ ಮೂಲದಿಂದಲೇ ಶುರು ಮಾಡಬೇಕು. ಕನ್ನಡದಲ್ಲಿ ಓದಿದರೆ ಕೆಲಸ ಸಿಗ್ತದೆ ಹೇಳೋದು ಬೇಕು, ಕೊನೆಯ ಪಕ್ಷ ಕರ್ನಾಟಕದ ಒಳಗಡೆ. ಕನ್ನಡದಲ್ಲಿ ಉನ್ನತ ಶಿಕ್ಷಣ ಬೇಕು. ಈಗ ವಿಜ್ಞಾನದಂಥ ವಿಷಯದಲ್ಲಿ ಅದು ಭಾಷೆ ಮುಖ್ಯ ಅಲ್ಲ, ಲ್ಯಾಂಗ್ವೇಜ್ ಹೇಗೆ ಇರಲಿ ಅದಕ್ಕೆ ಉತ್ತರ ಬರೆದ್ರೆ ಮಾರ್ಕ್ಸ್ ಕೊಡಿ ಅಂತ ನಾನು ಹೇಳೋದು, ಕೊಡಬೇಕು ಅಂತ. ಈಗ ಓಕೆ, ಲೈಟ್ ಇದರ ಯಂತ್ರದ ಮೇಲೆ ಬೀಳುವ ಬದಲು ಯಂತ್ರವೇ ಲೈಟ್ ಮೇಲೆ ಬಿದ್ದಿದೆ ಅಂತ ನನ್ನನ್ನು ಡಿಗ್ರಿಯಲ್ಲಿ ಓದುವಾಗ ಹೇಳಿದರು. ನಾನು ಯಾವುದೋ ಒಂದು ಥಿಯರಿಯನ್ನು ಬರೆಯುವಾಗ ಇರ್ಬೋದು, ಅದು ನಮಗೆ ಭಾಷೆಯ ಕೊರತೆ. ನಮಗೆ ಕನ್ನಡದಲ್ಲಿ ಬರೀಲಿಕ್ಕೆ ಕೊಡಿ. ಎಲ್ಲರೂ ಫಾರಿನಿಗೆ ಹೋಗಬೇಕು ಅಂತಿಲ್ಲಲ್ಲ, ಯಾರು ಕರ್ನಾಟಕವನ್ನು ದಾಟಿ ಅಥವಾ ಕನ್ನಡ ಪರಿಸರವನ್ನು ದಾಟಿ ಹೋಗ್ತಾರೆ, ಅವರು ಬೇಕಾದರೆ ಇಂಗ್ಲೀಷ್ ಕಲ್ತ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಹಾಗಾಗಿ ನಮಗೆ ಒಂದು ಆ ಅವಕಾಶ ಕೊಡಿ. ಇನ್ನೊಂದು, ಅಂತರ್ಮುಖಿಯಾಗಿ ನಾವು ಭಾಷೆಯನ್ನು ಬೆಳೆಸ್ಬೋದು. ನಮ್ಮ ಮನೆಗೆ ಹೊರಗಿನವರು ಬಂದು ಬೆಂಕಿ ಹಾಕಲಿಕ್ಕೆ ಸಾಧ್ಯ, ಆದರೆ ನಮ್ಮ ಮನಸ್ಸಿಗೆ, ನಮ್ಮ ಮನಕ್ಕೆ ಬೇರೆಯವರಿಗೆ ಬೆಂಕಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವೇ ಇಟ್ಕೊಳ್ಬೇಕು. ಒಂದೊಮ್ಮೆ ಒಂದು ಭಾಷೆ ಅವನತಿಯತ್ತ ಸಾಗಿದರೆ ಅದಕ್ಕೆ ಆ ಭಾಷೆಯ ಮಾತೃಭಾಷಿಗರೇ ಕಾರಣ. ಕನ್ನಡ
ಮಾತೃಭಾಷೆ ಯಾರಿದ್ದೀರಿ, ಒಂದೊಮ್ಮೆ ಕನ್ನಡ ಈ ಭೂಲೋಕದಿಂದ ಮರೆಯಾದರೆ ಅದಕ್ಕೆ ನಾವು ಮಾತೃಭಾಷಿಗರು ಕಾರಣ. ಯಾಕೆಂದರೆ ನಮ್ಮನ್ನು ಮಾತಾಡಬಾರ್ದು ಅಂತ ಎಲ್ಲಿಯೂ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಅಲ್ವಾ. ನಾವು ಮನೆಯಲ್ಲಿ ಎಲ್ಲ ಕಡೆ ಕನ್ನಡವೇ ಮಾತನಾಡಿದರೆ ಉಳಿಯುವುದಿಲ್ವಾ, ತುಳು ಆದರೆ ತುಳುವೇ ಮಾತಾಡಿದರೆ. ಪ್ರತಿಯೊಂದು ಭಾಷೆ ಕೂಡ ಒಂದೊಂದು ಅಮೂಲ್ಯ ರತ್ನ. ಏಕ ಭಾಷೆ ಏಕ ದೇಶ ಅನ್ನೋದು ನಮ್ಮ ಸಂಸ್ಕೃತಿ ಅಲ್ಲ, ಅದು ಹೆಮ್ಮೆಯ ವಿಚಾರ ಅಲ್ಲ. ಅಮಿತ್ ಶಾ ಅವರು ಹೇಳಿದಾಗ ನಾವೆಲ್ಲ ಅದನ್ನು ವಿರೋಧಿಸಿದ್ದೇವೆ. ನಾನು ಹೇಳ್ತೇನೆ, ಅನೇಕ ಭಾಷಾ ಅನೇಕ ಸಂಸ್ಕೃತಿ ಏಕ ದೇಶ ಅನ್ನೋದು ನಮ್ಮ ಹಿರಿಮೆ. ಭಾರತದಲ್ಲಿ ಸುಮಾರು 3,000 ಭಾಷೆಗಳಿವೆ ಅಂತೆ, ಸುಮಾರು 1,600 ಅಧಿಕೃತ ಭಾಷೆ ಇದೆ ಅಂತ ಹೇಳ್ತಾರೆ. ಬಹುಶಃ ಇಷ್ಟು ಭಾಷಾ ವೈವಿಧ್ಯ ಇರುವಂಥ ದೇಶ ಜಗತ್ತಿನಲ್ಲಿ ಬೇರೆಲ್ಲೂ ಇಲ್ಲ. ಈ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗಿದೆ. ಈ ಎಲ್ಲ ಭಾಷೆಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ. ಅದಕ್ಕೆ ಕಾರಣ ಏನಂದರೆ ಎಲ್ಲ ಭಾಷೆಗೂ ಮನ್ನಣೆ ಸಿಗಬೇಕು, ಮಾನ್ಯತೆ ಸಿಗಬೇಕು. ಹಾಗೆ ಆದರೆ ಸಾಧ್ಯ. ಮತ್ತು ಅದು ನಮಗೆ ಉದ್ಯೋಗ ಕೊಡುವ ಭಾಷೆ ಆಗಬೇಕು. ನಮ್ಮ ಹೊಟ್ಟೆಪಾಡನ್ನು ಅದು ಪರಿಹರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಯಾರು ಮೇಲಧಿಕಾರಿಗಳೆಲ್ಲ ಇದ್ದಾರೆ ಅವರು ಸಂದರ್ಶನ ಇರ್ಬೋದು, ಯಾವುದಿದ್ರೂ ಕೂಡ ಕನ್ನಡದಲ್ಲಿ ಮಾಡಬೇಕು. ಇಂಗ್ಲೀಷ್ ಬರುವವನೇ ಬರಲಿ, ಅವನು ಕನ್ನಡವೇ ಮಾತಾಡಬೇಕು. ಇನ್ನು ಕನ್ನಡದ ಕಾಲರ್ಸ್ ಎಲ್ಲ ಬರ್ತಾರಲ್ಲ, ಟೆಲಿಕಾಲರ್ಸ್ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿರಲ್ಲ, ಉತ್ತರಿಸಬೇಡಿ, ನನಗೆ ಬರುವುದಿಲ್ಲ, ಕನ್ನಡ ಮಾತ್ರ ಗೊತ್ತಿರೋದು ಹೇಳಿ. ಒಂದಷ್ಟು ಕನ್ನಡಿಗರಿಗೆ ಅಲ್ಲಿ ಕೆಲಸ ಆಗಲಿ. ಮಣಿಪಾಲ್ ಹಾಸ್ಪಿಟಲ್ ಗ್ರೂಪು, ನಾನು ಮೊನ್ನೆ ಇತ್ತೀಚೆಗೆ ಒಂದು ಅಪಾಯಿಂಟ್ಮೆಂಟಿಗೆ ಫೋನ್ ಮಾಡಿದ್ದೆ. ಮಣಿಪಾಲದ 23 ಹಾಸ್ಪಿಟಲಲ್ಲಿ 16 ಕರ್ನಾಟಕದಲ್ಲಿ ಇರುವುದು, ಮತ್ತು 7-8 ಹೊರ ರಾಜ್ಯ ಹೊರ ದೇಶದಲ್ಲಿ ಉಂಟು. ಅಲ್ಲಿ ಅದರದ್ದೊಂದು ಲ್ಯಾಂಡ್ಲೈನ್ ಒಂದು ಲೈನ್ ಇದೆ, ಒಂದು ನಂಬರ್ ಕಾಲ್ ಮಾಡಿದರೆ ಅಲ್ಲಿ ಇಂಗ್ಲೀಷಲ್ಲಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಕನ್ನಡದವ್ರನ್ನ ಹೇಳಿ ನನಗೊಂದು ಅಪಾಯಿಂಟ್ಮೆಂಟ್ ಬೇಕಾಗಿದೆ ಅಂತ. ಅದು ಎಲ್ಲ ಕಡೆ ಉಂಟು ಈ ಹಾಸ್ಪಿಟಲ್ ಅಂತ ಅಲ್ಲಿಂದ ಉತ್ತರ ಕೊಟ್ಟರು. ಹೌದು, 13 ಕರ್ನಾಟಕದಲ್ಲಿ ಉಂಟಲ್ಲ, ಕನ್ನಡ ಬರುವವ್ರನ್ನ ಇಂಗ್ಲೀಷ್ ಬರುವವ್ರನ್ನ ನೇಮಿಸಿ ಹೇಳಿದೆ. ನೀವು 2 ಬರುವವ್ರನ್ನ ಯಾಕೆ ಇಡೋದಿಲ್ಲ, ಕನ್ನಡ ಬಾರದವ್ರನ್ನ ಯಾಕೆ ಇಟ್ಕೊಳ್ತೀರಿ ಅಂತ. ಮತ್ತು ಒಂದು ಕನ್ನಡದ ಕಾಲರನ್ನು ಮಾಡಿದರು. ಈಗ ಬಿಸ್ನೆಸ್ ಫೀಲ್ಡಲ್ಲ, ಅವರಿಗೆ ಜನ ಬೇಕಲ್ಲ, ಹಾಗೆ ಮಾಡಿದರು. ನಾವು ಕನ್ನಡಿಗರು ಅಥವಾ ತುಳುವರು ಯಾರೇ ನಮ್ಮ ಮಾತೃಭಾಷೆ ಅಲ್ಲದೆ ಟೆಲಿಫೋನ್ ಕಾಲ್ಸ್ ಎಲ್ಲ ಬಂದರೆ ನಾವು ಉತ್ತರಿಸುವ ಅಗತ್ಯ ಇಲ್ಲ. ಹೇಳಿ, ಕನ್ನಡವನ್ನೇ ನಿಯೋಜಿಸಿ ಮಾಡಲಿ. ಒಂದಷ್ಟು ಜನ ಟೆಲಿಕಾಲರ್ಸನ್ನು ಕನ್ನಡ ಕೂಡ ಬರುವವರನ್ನು ನೇಮಿಸಲಿ. ಇಂಗ್ಲೀಷ್ ಬೇಡ ಅಂತ ಹೇಳೋದಿಲ್ಲ ನಾನು. ಇಂಗ್ಲೀಷು ಬೇಕು, ಹಿಂದಿಯೂ ಬೇಕು, ಮಲಯಾಳವೂ ಬೇಕು, ತಮಿಳು ಬೇಕು, ಎಲ್ಲವೂ ಬೇಕು ಅಂತ ನನಗೆ ಈಗ ಹೆಚ್ಚು ಗೊತ್ತಾಗಿದೆ. ನನ್ನ ಪುಸ್ತಕವನ್ನು ಎಲ್ಲದಕ್ಕೆ ಅನುವಾದಿಸಿ ಕೊಡಿ, ನಮಗೆ ಬೇಕು ಅಂತ ಹೇಳ್ತಿದ್ದಾರೆ. ಈಗೊಂದು ಗೂಗಲಲ್ಲಿ ಅನುವಾದ ಮಾಡಿ ಓದಲಿಕ್ಕೆ ಆಗ್ತದಲ್ಲ, ಕೆಲವು ಪೇಜ್ಗಳನ್ನು ಓದಿ ಅನರ್ಥ ಮಾಡಿಕೊಂಡು ಫೋನ್ ಮಾಡ್ತಾರೆ ನನಗೆ, ನಮಗೆ ಸರಿಯಾದ ಪುಸ್ತಕ ಬೇಕು, ಇದನ್ನು ಅನುವಾದ ಮಾಡಿಕೊಡಿ, ಮಾರ್ಕೆಟಲ್ಲಿ ನಾವು ಮಾಡಿಕೊಡ್ತೇವೆ ಅಂತ. ತುಂಬ ಜನ ದೇಶ ವಿದೇಶದಿಂದ ಹೇಳ್ತಾರೆ. ನನ್ನ ಕರಾವಳಿಯ 1001 ದೈವಗಳು ಅನ್ನೋ ಪುಸ್ತಕ ಭಾಳ ಫೇಮಸ್ ಆಗಿದೆ, ಅದನ್ನು ನನಗೆ ಅನುವಾದಕ್ಕೆ ನನಗೆ ಬರ್ತಿದ್ರೆ ಅಂತ ನಾನು ಎಷ್ಟೋ ಸಲ ಆಲೋಚನೆ ಮಾಡ್ತೇನೆ. ಎಲ್ಲ ಭಾಷೆಯೂ ಬೇಕು ನಮಗೆ, ಪ್ರತಿಯೊಂದು ಕೂಡ ಅಮೂಲ್ಯ ರತ್ನ. ಹೇಗೆ ಊಟಕ್ಕೆ ಸಾಂಬಾರು, ಪಲ್ಯ, ತುಪ್ಪ, ಹಪ್ಪಳ ಎಲ್ಲ ಬೇಕು, ಹಾಗೆ ಎಲ್ಲ ಭಾಷೆಗಳು ನಮಗೆ ಬೇಕು. ಆದರೆ ಉಪ್ಪಿನಕಾಯಿಯ ಹಾಗೆ ಬೇರೆ ಭಾಷೆಗಳು, ಕನ್ನಡ ಭಾಷೆ ಅನ್ನೋದು ನಮ್ಮ ಮಾತೃಭಾಷೆ ಅನ್ನೋದು ಅನ್ನ ಹಾಗೆ, ಉಪ್ಪಿನಕಾಯಿಯನ್ನೇ ತಿಂದು ಬದುಕಲಿಕ್ಕಾಗೋದಿಲ್ಲ. ಆ ಉಪ್ಪಿನಕಾಯಿಯೆಲ್ಲ ರುಚಿ ಕೊಡಲಿಕ್ಕೆ ಬೇಕಷ್ಟೇ. ಆದರೆ ಮೂಲ ಮಾತೃಭಾಷೆ ನಮ್ಮದೇ ಆಗಿ ನಮಗೆ ಬೇಕು. ಅದನ್ನು ನಾವು ಉಳಿಸಿ ಬೆಳೆಸಬೇಕು. ನನ್ನಲ್ಲಿ ಕನ್ನಡ ಅಭಿಮಾನ ಇದೆ ಅಂತ ಹೇಳಿದರೆ ಸಾಕಾಗೋದಿಲ್ಲ. ನಾವು ಊಟ ಮಾಡಿದೆ ಅಂತ ಅಂದ್ಕೊಂಡ್ರೆ ಹಸಿವೆ ಹೋಗ್ತದಾ? ಹಾಗೆ ನನ್ನಲ್ಲಿ ಅಭಿಮಾನ ಉಂಟು ಹೇಳಿದ್ರೆ ಸಾಕಾಗೋದಿಲ್ಲ. ನಾವು ಕಾರ್ಯತ ತೋರಿಸಬೇಕು, ಇಂಥ ಕಾರ್ಯಕ್ರಮ ಮಾಡಬೇಕು, ಕವಿಗಳನ್ನು ಕರಿಬೇಕು, ಕೂತ್ಕೊಳಿಸಬೇಕು, ವಿಚಾರಗೋಷ್ಠಿ ಮಾಡಬೇಕು, ಅಲ್ಲಲ್ಲಿ ಘೋಷಣೆ ಕೂಗಬೇಕು, ಬ್ಯಾನರ್ ಹಾಕಬೇಕು. ಹಾಗಿದ್ರೆ ಮಾತ್ರ ಕನ್ನಡ ಉಳಿದು ಬೆಳೀತದೆ, ಇಲ್ಲಾಂದ್ರೆ ಆಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗೋದಿಲ್ಲ. ಹೀಗೆ ಮನಸ್ಸಲ್ಲಿ ಅಭಿಮಾನ ಇರುವವರು 100 ಜನ ಇದ್ದಾರೆ. ಈ ರೀತಿ ಕಾರ್ಯಕ್ರಮವನ್ನು ಮಾಡುವವರು ಕೂಡ 100 ಜನ ಇದ್ದಾರೆ. ಆದರೆ ಇಲ್ಲಿ ಒಂದು ಕೊಂಡಿ ಬೇಕಲ್ವಾ, ಇದು ತಪ್ತಾ ಇದೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯೋ ಪುರುಷಃ ನಾಸ್ತಿ ಯೋಜಕಸ್ತತ್ರ ದುರ್ಲಭಃ. ಮಂತ್ರವಲ್ಲದ ಅಕ್ಷರ ಇಲ್ಲ, ಔಷಧವಲ್ಲದ ಗಿಡಮೂಲಿಕೆಗಳಿಲ್ಲ, ಅಯೋಗ್ಯನಾದ ವ್ಯಕ್ತಿ ಜಗತ್ತಿನಲ್ಲಿಲ್ಲ. ಆದರೆ ಇವರೆಲ್ಲವರನ್ನ ವ್ಯವಸ್ಥಿತವಾಗಿ ಜೋಡಿಸುವವರ ಕೊರತೆ ಇದೆ ಅಂತ. ಆದರೆ ಆ ಕೊರತೆಯನ್ನು ಇಂದು ಇವರೆಲ್ಲ ನೀಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಹೆಜ್ಜೆ. ಈಗ ಕನ್ನಡದ ಅಭಿಮಾನಿ ಮನಸ್ಸುಗಳು ನೀವೆಲ್ಲ ಇದ್ದೀರಿ. ಕನ್ನಡದಲ್ಲಿ ಒಂದಷ್ಟು ಕಾವ್ಯ ಕೃಷಿಯನ್ನು ಮಾಡಿದವರು ಇಲ್ಲಿದ್ದಾರೆ. ಇವರೆಲ್ಲರನ್ನ ಜೋಡಿಸುವಂಥ ಕೆಲಸವನ್ನು ಗಂಗಾಧರ್ ಗಾಂಧಿ ಇವರೆಲ್ಲ ಸಂಯೋಜಕರೆಲ್ಲ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಕನ್ನಡದ ತೇರನ್ನು ಎಳೆಯಲು ಆರಂಭ ಮಾಡಿದವರೇ ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರು. ಅವರದೇ ಹೆಸರಿನ ಸಂಸ್ಥೆ ಇದು ಇಲ್ಲಿಯವರು. ಅನಂತರ ಅದನ್ನು ಮುಂದುವರಿಸಿದ್ದಾರೆ ಕೈಯಾರ ಕಿಂಜಣ್ಣ ರೈ, ಬಹುಶಃ ಕುಣಿಕುಳ್ಳೆಯರಲ್ವ, ಕರ್ನಾಟಕಕ್ಕೆ ಸೇರಬೇಕು ಅಂತ ಭಾಳಷ್ಟು ಪ್ರಯತ್ನ ಪಡೆದವರು. ಅದೇ ರೀತಿ ನಂತರದ ದಿನಗಳಲ್ಲಿ ಶಿವರಾಮ ಕಾಸರಗೋಡು, ವಸಂತ್ ಕುಮಾರ್ ಪೆರ್ಲಾ, ಇತ್ತೀಚಿನ ಯುವ ತಲೆಮಾರಿನಲ್ಲಿ ಲೇಖಕರಾಗಿ ಅನುಪಮಾ ಪ್ರಸಾದ್, ಅದೇ ರೀತಿ ವಿಜಯ ಸುಬ್ರಹ್ಮಣ್ಯ,
ಹೀಗೆ ಅನೇಕರು ಆ ಕನ್ನಡ ಸಾಹಿತ್ಯದಲ್ಲಿ ಕೈ ಜೋಡಿಸಿದ್ದಾರೆ. ನನಗೆ ಮರ್ತೋಗಿದೆ, ನಾನು ಬರ್ಕೊಂಡು ಬರಲಿಲ್ಲ, ತುಂಬ ಜನ ಇದ್ದಾರೆ, ಹೆಸರುಗಳು ತುಂಬ ಬಿಟ್ಟೋಗಿವೆ. ಅದೇ ರೀತಿ ನಮ್ಮ ಕಣ್ಣೆದುರೇ ಇರುವಂಥ ಪ್ರೊಫೆಸರ್ ಶಿವಶಂಕರ್ ನಮ್ಮ ಮೇಪದವು ಶಾಲೆಯಲ್ಲಿದ್ದು ಅಲ್ಲಿಂದ ಇಲ್ಲಿ ಬಂದು ಬಹಳ ಪ್ರತಿಭಾವಂತರು. ಅವರ ವಿದ್ಯಾರ್ಥಿಗಳು ನೀವು ಆಗಿರಲಿಕ್ಕೆ ನಿಜವಾಗಿ ಪುಣ್ಯ ಮಾಡಿರಬೇಕು. ನನಗೆ ಅವರ ಬಗ್ಗೆ ಕೇಳಿ ಗೊತ್ತು, ಮೊದಲೇ ಇಲ್ಲಿ ನೋಡಿಯೂ ಗೊತ್ತಾಯಿತು. ಹಾಗೆ ಇನ್ನು ಇದನ್ನು ಮುಂದುವರಿಸುವವರು ಯಾರು? ನೀವೆಲ್ಲ. ಇಲ್ಲೇ ನಿಲ್ಲಿಕ್ಕಿಲ್ಲ. ಒಂದು ಹಂತ ತನಕ ಒಬ್ಬರು ಎಳಿತಾರೆ, ವಿರಮಿಸಲೇಬೇಕಾಗ್ತದೆ. ನೀವು ಮುಂದೆ ಎಳಿಬೇಕು. ನೀವು ಮುಂದಿನವರಿಗೆ ಕೊಟ್ಟು ಹೋಗಬೇಕು. ಈ ಜಗತ್ತಿಗೆ ನಾವು ಬಂದಿದ್ದೇವೆ ನಮ್ಮದೇ ಆದ ಅಸ್ತಿತ್ವವನ್ನು, ನಮ್ಮ ತಾಯಿ ಭಾಷೆ ಮಾತೃಭಾಷೆ ಅನ್ನು ಉಳಿಸಲಿಕ್ಕೆ ನಮ್ಮದೇ ಆದ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು, ಕೊಡುಗೆಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮ ಅದಕ್ಕೆ ಪೂರಕವಾಗಿದೆ. ಆ ಕನ್ನಡ ಜ್ಯೋತಿಗೆ ತೈಲವನ್ನು ಎರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರೆಲ್ಲರಿಗೆ ಹೃತ್ಪೂರ್ವಕ ಅಭಿವಂದನೆಯನ್ನು ಸಲ್ಲಿಸುತ್ತಾ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಜಾತಿ ಧರ್ಮ ಪಕ್ಷ ಭೇದವನ್ನು ಮರೆತು ಕನ್ನಡ ತೇರನ್ನು ಎಳೆಯೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತೇನೆ. ನಮಸ್ಕಾರ. ಸಾವಿರ ಆಭರಣಗಳ ನಡುವೆ ರಾರಾಜಿಸುತ್ತಿರುವಂಥ ವಜ್ರದ ಹಾಗೆ ಕನ್ನಡವು ಹೊಳಪನ್ನು ಸದಾಕಾಲ ಉಳಿಸಿಕೊಂಡು ಹೋಗಬೇಕು ಅನ್ನುವಂಥ ಉದ್ಘಾಟನೆಯ ನುಡಿಯೊಂದಿಗೆ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಮಾನ್ಯ ಸಂಶೋಧಕರು, ಬರಹಗಾರರು, ವಿಮರ್ಶಕರು ಆದಂಥ ಬೆಂಗಳೂರಿನ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಇವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ತಮ್ಮ ಜೋರಾದ ಕರತಾಳಗಳೊಂದಿಗೆ. ಇದೀಗ ಮುಂದಿನ ಅತಿಥಿಯಾಗಿ ತಮ್ಮ ಆತ್ಮೀಯ ಮನದಾಳದ ನುಡಿಗಾಗಿ ವೇದಿಕೆಯತ್ತ ಆಹ್ವಾನಿಸ್ತಿದ್ದೇನೆ ಮಾನ್ಯ ಪ್ರಾಂಶುಪಾಲರಾದಂಥ ಮಂಜೇಶ್ವರ GPMMCಯ ಪ್ರೊಫೆಸರ್ ಮೊಹಮ್ಮದ್ ಆಲಿ ಕೆ ಇವರನ್ನು. ಮನಃ ಶೋಭನೋ ಭವತು ಮತಶ್ಚ ಕೋಪಿ ಚ ಭವತು ಮಾನವ ಹೃದಯ ಶಾಖಾ ಸೂಚ ನವಾಂಕುರಾಣಿ ಭವಂತು. ವೇದಿಕೆಯಲ್ಲಿರುವಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಗಂಗಾಧರ್ ಗಾಂಧಿಯವರು, ಅದೇ ರೀತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಒಳ್ಳೆಯ ಮಾತುಗಳನ್ನ ಆಡಿದಂತಹ, ಬಹಳ ಇನ್ಸ್ಪಿರೇಷನ್ ಅಂತ ಹೇಳ್ತೇವೆ ಅಂಥ ಒಂದು ಮಾತುಗಳನ್ನು ಆಡಿದಂತಹ ನಮ್ಮ ಊರಿನವರಾದಂತಹ, ಈಗ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ವಿಮರ್ಶಕ್ಕೆ ಬರಹಗಾರ್ತಿ ಆದಂತಹ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು, ಇವತ್ತಿನ ಮುಖ್ಯ ಅತಿಥಿಯಾಗಿರುವಂತಹ ಪ್ರತಿಮಾ ಹಾಸನ್ ಅವರು, ನಮ್ಮ ಆತ್ಮೀಯರಾದಂತಹ ನನ್ನ ಊರಿನವರೇ ಆದಂತಹ ಇವತ್ತಿನ ಭಾಷಣವನ್ನು ಮಾಡಲಿರುವಂತಹ ಐಷಾ ಪೆರ್ಲಾ ಅವರು, ನನ್ನ ಮಿತ್ರರಾದಂತಹ ಶಿವಶಂಕರ್ ಸರ್, ಅದೇ ರೀತಿ ದಿನೇಶ್ ಕೆ ಆಚಾರ್ಯ ಮತ್ತು ಫ್ರಾನ್ಸಿಸ್ ಸೇವಿಯರ್, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗಣ್ಯರೇ, ಸಭೆಯಲ್ಲಿರುವಂತಹ ಶಿವರಾಮ ಕಾಸರಗೋಡು ಮುಂತಾದಂಥ ಹಿರಿಯ ಕನ್ನಡ ಹೋರಾಟಗಾರರು, ನನ್ನ ಸಹೋದ್ಯೋಗಿಗಳು, ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ಆಯೋಜಿಸಿದ್ದಕ್ಕೆ ನಾನು ಮೊದಲಾಗಿ ಕಾಲೇಜಿನ ಪರವಾಗಿ ನನ್ನ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಕನ್ನಡೋತ್ಸವ ಕಾರ್ಯಕ್ರಮಗಳು ನಮ್ಮ ಹೀಗೆ ಇನ್ನೂ ಕೂಡ ನಮ್ಮ ಕಾಲೇಜುಗಳಲ್ಲಿ, ಸುತ್ತಮುತ್ತ ಶಾಲೆಗಳಲ್ಲಿ ನಡೆಯಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ನಮಗೆ ಗೊತ್ತಿರಬಹುದು, ಭಾರತ ಎನ್ನುವುದು ಜಗತ್ತಿನಲ್ಲೇ ಅದ್ವಿತೀಯವಾದಂತಹ ಒಂದು ಪ್ರದೇಶ. ಯಾಕೆಂತೇಳಿದರೆ ಅಲ್ಲಿಯ ಬಹು ಸಂಸ್ಕೃತಿ ವೈವಿಧ್ಯತೆಯಲ್ಲಿ, ಇನ್ನು ಭಾರತದಲ್ಲಿ ಒಂದು ಪ್ರದೇಶವನ್ನು ಅದರೊಂದು ಸ್ಪೆಸಿಮೆನ್ ಆಗಿ ತೋರಿಸಬೇಕಾದ್ರೆ ಕಾಸರಗೋಡು, ಯಾವುದೇ ಸಂಶಯ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿರುವಂಥ ಭಾಷೆಗಳು, ಯಾರೋ ಹೇಳಿದರು ಸಪ್ತಭಾಷೆ ಸಂಗಮ ಭೂಮಿ ಅಂತೆಲ್ಲ ಹೇಳ್ತಾರೆ, ತಪ್ಪದು. ಸಪ್ತಭಾಷೆ ಅಂತ ಹೇಳೋದು ಯಾರೋ ಒಬ್ಬ ಪ್ರಾಸ ಒಪ್ಪಿಸಲಿಕ್ಕೆ ಬೇಕಾಗಿ ಮಾತ್ರ ಸಪ್ತಭಾಷಾ ಸಂಗಮ ಭೂಮಿ ಅಂತ ಹೇಳಿದ್ದಷ್ಟೇ ಹೊರತು ಇಲ್ಲಿ ಸಪ್ತಭಾಷೆ ಅಲ್ಲ, ಹಲವಾರು ಭಾಷೆಗಳಿವೆ. ಲೆಕ್ಕ ಮಾಡಿದರೆ ಕೆಲವೊಮ್ಮೆ 7ಕ್ಕಿಂತ ಕಡಿಮೆ ಆಗ್ಬೋದು, 7ಕ್ಕಿಂತ ಜಾಸ್ತಿಯೂ ಆಗ್ಬೋದು. ಆದ ಕಾರಣ ಸಪ್ತಭಾಷೆ ಅಲ್ಲ, ಬಹುಭಾಷಾ ಸಂಗಮ ಭೂಮಿ. ಅಂತಹ ಇಲ್ಲಿಯ ಭಾಷೆ ಎನ್ನುವುದು, ಅಲ್ಲಿ ಅದು ಪ್ರಮುಖವಾದಂಥ ಭಾಷೆ ಕನ್ನಡ ಭಾಷೆ. ಈಗ ಏನಾಗಿದೆ ಅಂತ ಹೇಳಿದರೆ, ಏನೋ ಕೆಲವೆಡೆ ಒಂದು ಕನ್ನಡ ಭಾಷೆ ತುಳು ಭಾಷೆಯನ್ನು
ಮೀರಿ ಮಲಯಾಳ ಭಾಷೆ ಇಲ್ಲಿಯ ಪ್ರಮುಖ ಭಾಷೆ ಆಗಲಿಕ್ಕೆ ಒಂದು ದಾಪುಗಾಲು ಹಿಡುವ ರೀತಿಯಲ್ಲಿ ನಮಗೆ ಕಾಣ್ತಾ. ಅದಕ್ಕೆ ಪೂರಕವಾಗಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಜನರು, ನಮ್ಮ ಸಮಾಜ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡುವ ಹಾಗೆ ಕಾಣ್ತಾ ಉಂಟು. ತುಳು ಮಾತನಾಡಲಿಕ್ಕೆ ತುಳು ಮನೆ ಮಾತಿನವರಿಗೆ ಒಂದು ರೀತಿಯ ಹಿಂಜರಿಕೆ, ಕನ್ನಡ ಮಾತಾಡಲಿಕ್ಕೆ ಹಿಂಜರಿಕೆ, ಏನೋ ಒಂದು ಕೀಳರಿಮೆ ಭಾವನೆ. ಮಲಯಾಳ ಮಾತಾಡಿದರೆ ಇಂಗ್ಲೀಷ್ ಮಾತಾಡಿದರೆ ಅದು ಭಯಂಕರ. ಮಲಯಾಳ ಭಾಷೆ ಒಂದು ಪ್ರಮಾಣ ಭಾಷೆ ಅಂತ ಭಾವಿಸುವಂಥ ಜನರು ನಮ್ಮ ಎಡೆಯಲ್ಲಿ ಇದ್ದಾರೆ. ಆಗಿರುವಾಗ ಅದು ಕನ್ನಡಕ್ಕೆ, ಅದೇ ರೀತಿ ನಮ್ಮ ಸಂಸ್ಕೃತಿಗೆ ದೊಡ್ಡ ಒಂದು ಪೆಟ್ಟು ಬೀಳ್ತಾ ಇದೆ. ಆದ ಕಾರಣ ನಾವು ಮಲಯಾಳ ನಿಜವಾಗಿಯೂ ಕನ್ನಡ ಭಾಷೆ 2000 ವರ್ಷಗಳಿಗಿಂತಲೂ ಜಾಸ್ತಿ ಇತಿಹಾಸ ಇರುವಂಥ ಕನ್ನಡ ಭಾಷೆ, ಅದನ್ನು ಬಿಟ್ಟು ಕೇವಲ ಒಂದು 500-600 ವರ್ಷಗಳ ಇತಿಹಾಸ ಇರುವ ಇಂಗ್ಲೀಷ್ ಭಾಷೆಯನ್ನು, ಒಂದು 1000 ವರ್ಷಗಳ ಇತಿಹಾಸ ಇರುವಂಥ ಮಲಯಾಳ ಭಾಷೆಯನ್ನು ನಾವು ಅನುಕರಿಸುವುದು ಅಥವಾ ಅದನ್ನು ಒಪ್ಪಿಕೊಳ್ಳುವುದು ಅಂತ ಹೇಳಿದರೆ ಅದು ನಿಜವಾಗಿಯೂ ಕೂಡ ದುರಂತದ್ದು. ಆದ ಕಾರಣ ಇಂಥ ಹೋರಾಟಗಳು, ಕನ್ನಡ ಪರ ಹೋರಾಟಗಳು, ಕ್ರಿಯಾತ್ಮಕವಾದಂಥ ಕನ್ನಡ ಹೋರಾಟಗಳು, ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಕಾಸರಗೋಡಿನ ಮೂಲೆ ಮೂಲೆಯಲ್ಲಿಯೂ ನಡೆಯಬೇಕು. ಆದ ಕಾರಣ ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರವಾಗಲಿ, ಈಗ ನಮ್ಮ ಗಂಗಾಧರ ಗಾಂಧಿಯವರ ನೇತೃತ್ವದಲ್ಲಿರುವಂತಹ ರಾಷ್ಟ್ರೀಯ ಸಾಮಾಜಿಕ ಸಾಹಿತ್ಯಿಕ ವೇದಿಕೆಯಾಗಲಿ, ಇಂಥ ನಡೆಸುವ ಕಾರ್ಯಕ್ರಮಗಳು ಬಹಳ ಅಭಿನಂದನೀಯ. ಅದೇ ರೀತಿ ನಮ್ಮ ಕಾಸರಗೋಡಲ್ಲಿಯೂ ಕೂಡ ಹಲವಾರು ಸಂಘ ಸಂಸ್ಥೆಗಳಿವೆ. ಶಿವರಾಮ ಕಾಸರಗೋಡು ಕೂಡ ಒಂದು ಒಂದು ಸಂಘವನ್ನು ಮುನ್ನಡೆಸ್ತಾ ಇದ್ದಾರೆ. ಸುಮಾರು ಕಾರ್ಯಕ್ರಮಗಳು ಆಯೋಜಿಸ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಮೂಲೆ ಮೂಲೆ ನಡಿಬೇಕು. ನಡೆದಾಗ ಏನಾಗ್ತದೆ, ಒಂದು ಜಾಗೃತಿ ಮೂಡ್ತದೆ. ಅದರ ಜೊತೆಯಲ್ಲಿ ಕನ್ನಡದ ಹೋರಾಟಗಳು ಕೂಡ ನಡಿಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ನಾವು ಅದನ್ನು ತಯಾರಿ ಮಾಡಬೇಕಾದ್ದು ಮುಂದಿನ ತಲೆಮಾರುಗಳನ್ನು, ವಿದ್ಯಾರ್ಥಿಗಳನ್ನು. ಆದ ಕಾರಣ ಎಲ್ಲ ಶಾಲೆಗಳಲ್ಲಿಯೂ ಕಾಲೇಜುಗಳಲ್ಲಿಯೂ ಆಗಾಗ ಇಂಥ ಕಾರ್ಯಕ್ರಮಗಳು ಇಂತಹವರ ಸಹಕಾರದಿಂದ ನಡಿಬೇಕಾಗ್ತದೆ. ಅಂತಹ ಕಾರ್ಯಕ್ರಮಕ್ಕೆ ಇದು ಕೂಡ ಒಂದು ಮುನ್ನುಡಿ ಆಗಲಿ ಅಂತ ಭಾವಿಸ್ತಾ ಇದ್ದೇನೆ. ನಮ್ಮ ಮಂಜೇಶ್ವರ ಕಾಲೇಜು ನೀವು ಹೇಳಿದರು, ಮೇಡಮ್ ಹೇಳಿದರು, ಎಲ್ಲರೂ ಕೂಡ ಹೇಳಿದರು, ಇಲ್ಲಿ ಬಹಳ ಸುಂದರವಾದಂಥ ಪ್ರದೇಶ, ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ. ಅಂದರೆ ನಮಗೆ ಇದು ಸೂಕ್ತವಾದಂಥ ಪ್ರದೇಶ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ. ಕರ್ನಾಟಕಕ್ಕೆ ಹತ್ತಿರ ಇರುವಂಥ ಒಂದು ಪ್ರದೇಶ ಆದ ಕಾರಣ ಇಲ್ಲಿ ಕಾರ್ಯಕ್ರಮಗಳನ್ನು ನಮಗೆ ನಡೆಸಲಿಕ್ಕೆ, ಇಲ್ಲಿ ಸುತ್ತಮುತ್ತ ಶಾಲೆಗಳು, ಅಚ್ಚಕನ್ನಡ ಪ್ರದೇಶಗಳು ಇಲ್ಲಿ ಆದ ಕಾರಣ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ದೊಡ್ಡ ಕಷ್ಟ ಏನಿಲ್ಲ. ಆದ ಕಾರಣ ಇಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ಸಕ್ರಿಯವಾಗಿ ನಡೆಯಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮ ಇನ್ನು ಮತ್ತೊಮ್ಮೆ ನಾನು ಅವರಿಗೆ ಈ ಕಾರ್ಯಕ್ರಮ ಇಲ್ಲಿ ನಡೆಸಿಕೊಟ್ಟದಕ್ಕೆ, ನಮಗೆ ಇಂಥದ್ದು ಅವಕಾಶ ಮಾಡಿಕೊಟ್ಟದಕ್ಕೆ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಒಟ್ಟು ರೂವಾರಿ ನಮ್ಮ ಶಿವಶಂಕರ್ ಸರ್, ಅವರು ರಾತ್ರಿ ಹಗಲುದಕ್ಕೆ ಬೇಕಾಗಿ ಸುಮಾರು ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕೆ ಹೇಳುವ ಅಗತ್ಯ ಇಲ್ಲ. ಅವರು ಕನ್ನಡ ಡಿಪಾರ್ಟ್ಮೆಂಟ್ನ ನಮ್ಮ ಮುಖ್ಯಸ್ಥರು, ಹೇಳುವ ಅಗತ್ಯ ಇಲ್ಲ. ಆದರೂ ಕೂಡ ಕಾಲೇಜಿನ ಪರವಾಗಿ ಅವರಿಗೂ ಒಂದು ವಿಶೇಷವಾದ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಇಲ್ಲಿ ಇದರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಅತಿಥಿಗಳಿದ್ದಾರೆ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ಎಲ್ಲರಿಗೂ ಕೂಡ, ಕಾರ್ಯಕ್ರಮದ ಆಯೋಜಕರಿಗೂ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ನಿಲ್ಲಿಸ್ತೇನೆ. ಕಾರ್ಯಕ್ರಮ ರೂಪಿಸುವುದು, ಯೋಚನೆ ಮಾಡೋದು ಸುಲಭ, ಅದರ ದಿಕ್ಕಾಗಿರ್ಬೋದು ಅಥವಾ ಸಂಪೂರ್ಣವಾದ ಚಿತ್ರಣವನ್ನು ರೂಪಿಸುವುದು ಬಹಳ ಕಷ್ಟ. ಅದರ ಜೊತೆಗೆ ಆಯೋಜನೆ ಅಂತೂ ಮತ್ತಷ್ಟು ಕಷ್ಟ. ಅಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲು ನಿಮ್ಮ ಸಹಕಾರ ಕೂಡ ಬಹಳಷ್ಟು ಇದೆ. ಇಂತಹ ಕಾರ್ಯಕ್ರಮ ಇನ್ನಷ್ಟು ನಡೆಸಲು, ಮೂಲೆಗಳಲ್ಲೂ ನಡೆಸಿಕೊಡಲು ಕೂಡ ತಮ್ಮ ಸಹಕಾರ ಸದಾ ಇರಲಿ ಅಂತ ಹೇಳಿ ನಾವು ಕೇಳಿಕೊಳ್ಳುತ್ತಾ, ತಮ್ಮ ಮನದಾಳದ ನುಡಿಗೆ ನಾವು ಕೂಡ ವಂದಿಸುತ್ತಾ, ತಮ್ಮೆಲ್ಲರ ಕರತಾಳದ ಕೃತಜ್ಞತೆ ಅವರಿಗಾಗಿ ಬರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾನೆ. ಬಂಧುಗಳೇ, ನಾನಾಗಲೇ ಹೇಳಿದೆ, ಕಾರ್ಯಕ್ರಮ ಆಯೋಜಿಸುವುದು ಬಹಳ ಕಷ್ಟ, ಅದನ್ನು ಸದಾ ನೆನಪಿನ ಪಟಲದಲ್ಲಿ ಉಳಿಸುವುದು ಕೂಡ ಅಷ್ಟೇ ಕಷ್ಟ. ಆದರೂ ಕೂಡ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜಿಸಿ, ಈ ಕಾರ್ಯಕ್ರಮದಲ್ಲಿ ಸದಾ ಕನ್ನಡದ ನುಡಿಗೆ, ನಾಡ್ನುಡಿಗೆ ಸದಾ ತಮ್ಮ ಒಂದು ಹೃದಯ ಮಿಡಿತವನ್ನು ಸದಾಕಾಲ ಇಟ್ಟಂತಹ ಕೆಲವರನ್ನು ನಮ್ಮ ಗುರುತಿಸುವುದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಕಾನೂನು, ಮಾಧ್ಯಮ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಿಂಚಿದಂಥ 3 ಅದ್ಭುತ
ಕಲಾ ಪ್ರತಿಭೆಗಳಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಿಂಚಿದವರು ಕಲಾ ಪ್ರತಿಭೆಗಳು, ಕಲಾ ಸಾಧಕರು. ಹಾಗಿರುವಾಗ ಇವತ್ತಿನ ಒಂದು ಸಾಧಕರು ಕಾನೂನು ಹೋರಾಟದಲ್ಲಿ ತಮ್ಮದೇ ಆದಂತಹ ವಿಶೇಷ ಚೈತನ್ಯವನ್ನು ನೀಡಿದಂತಹ ಶ್ರೀಯುತ ಸುಂದರ್ ಬಾರಿಡ್ಕ ಅವರನ್ನು ಮೊದಲಿಗೆ ನಮ್ಮ ಈ ಒಂದು ಗಡಿನಾಡು ಕನ್ನಡೋತ್ಸವದಲ್ಲಿ ಅತಿಥಿಗಳ ಒಂದು ದಿವ್ಯ ಹಸ್ತದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಆತ್ಮೀಯವಾಗಿ ಅಭಿನಂದಿಸೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಇವತ್ತಿನ ಅತಿಥಿ ಕಾನೂನು ಹೋರಾಟಗಾರರಾದ ಶ್ರೀಯುತ ಸುಂದರ್ ಬಾರಿಡ್ಕ ಇವರ ಬಗ್ಗೆ ಇದೀಗ ತಮ್ಮ ಮುಂದೆ ಅವರ ಅಭಿಪ್ರಾಯ ಅಭಿಚಿಂತನೆಗಳನ್ನು ಮುಂದಿಡಲಿದ್ದಾರೆ ಕರ್ನಾಟಕ ಸಾಂಸ್ಕೃತಿಕ ಸಾಮಾಜಿಕ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷೆಯಾದಂಥ ಶ್ರೀಮತಿ ರಾಣಿ ಪುಷ್ಪಲತಾ ದೇವಿ ಇವರು. ಕವಿ, ಸಂಘಟಕ ಎಲ್ಲವೂ ಒಂದೆಡೆ ಕಲೆತು ಓರ್ವ ಅಪ್ಪಟ ಕನ್ನಡ ಹೋರಾಟಗಾರ. ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ತೊಂದರೆಯಾದಾಗ ನ್ಯಾಯಾಂಗದ ಕಟ್ಟೆ ಏರಿ ನಿಂತವರು. ಕನ್ನಡದ ನೆಲದಲ್ಲಿ ಕನ್ನಡವೇ ಸಾರ್ವಭೌಮ ಎಂದು ನಂಬಿದ್ದ ಇವರು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಿ ಭಾಷಾ ಶಿಕ್ಷಕರನ್ನು ನೇಮಿಸಿದಾಗ ಕನ್ನಡ ಶಾಲೆಗಳಲ್ಲಿ ಕನ್ನಡಿಗರೇ ಶಿಕ್ಷಕರಾಗಬೇಕು ಎಂದು ತನ್ನ ಸಾರಥ್ಯದ ಬಲ್ಪು ಸಂಸ್ಥೆಯ ಮೂಲಕ ಕೇರಳ ಹೈಕೋರ್ಟಿಗೆ ದಾವೆ ಸಲ್ಲಿಸಿದವರು. ಕನ್ನಡ ಶಿಕ್ಷಕರ ಪರ ಜಯಗಳಿಸಿದವರು. ಬರಹಗಾರರಾಗಿ, ಸಂಘಟಕರಾಗಿ, ಕವಿಯಾಗಿ ತನ್ನ ಪಾಡಿಗೆ ತಾನು ಎಂಬಂತೆ ಕನ್ನಡಮ್ಮನ ಸೇವೆಗೈಯುತ್ತಿರುವ ಇವರ ಅನುಪಮ ಸೇವೆಯನ್ನು ಗುರುತಿಸಿ ಗಡಿನಾಡು ಕಾಸರಗೋಡಿನ ಮಂಜೇಶ್ವರ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಕಾಲೇಜು ಇಲ್ಲಿ ಆಯೋಜಿಸಿದ ಗಡಿನಾಡಿನಲ್ಲಿ ಕನ್ನಡೋತ್ಸವ ಕಾರ್ಯಕ್ರಮದಲ್ಲಿ NSCDF ಗಡಿನಾಡು ಕಾನೂನು ಹೋರಾಟಗಾರ ಪುರಸ್ಕಾರ ನೀಡಿ ಗೌರವಿಸಲು ಹರ್ಷ ವ್ಯಕ್ತಪಡಿಸುತ್ತದೆ. ಮಂಜೇಶ್ವರ ಗಂಗಾಧರ ಗಾಂಧಿ ಅಧ್ಯಕ್ಷರು, NSCDF. ಕನ್ನಡದ ಉಳಿವಿಗೆ ನಿತ್ಯ ನಿರಂತರ ತಮ್ಮ ಸೇವೆಯನ್ನು ಕಾನೂನಾತ್ಮಕವಾಗಿ ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತವರು ಶ್ರೀಯುತ ಸುಂದರ್ ಬಾರಿಡ್ಕ ಇವರಿಗೆ ಅತಿಥಿಗಳಿಂದ ಶಾಲು ಹೊದಿಸಿ ಫಲಪುಷ್ಪವನ್ನು ನೀಡಿ ಒಂದು ಸನ್ಮಾನದ ಸದಾಕಾಲ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮಗದೊಮ್ಮೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಕೈ ಚಪ್ಪಾಳೆಯೊಂದಿಗೆ ಕರತಳದೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಮುಂದಿನ ಮತ್ತೋರ್ವ ಸಾಧಕರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಶ್ರೀಯುತ ಜಗದೀಶ್ ಕೊಡ್ಡು ಇವರು. ಹೌದು, ಮಾಧ್ಯಮ ಕ್ಷೇತ್ರದಲ್ಲಿ ಕನ್ನಡವನ್ನು ನಾಡು ನುಡಿಯ ಚಿಂತನೆಯೊಂದಿಗೆ ಎಲ್ಲರಿಗೂ ಕೂಡ ನೀಡಿದಂತಹ ಒಂದು ಅದ್ಭುತ ವ್ಯಕ್ತಿ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ವಿಚಾರ ತಲುಪಬೇಕಾದ್ರೆ ಮಾಧ್ಯಮ ಅನ್ನುವುದೊಂದು ಸಂವಹನ, ಅದೊಂದು ದಾರಿದೀಪ. ಹಾಗಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಮಿಂಚಿದಂತೆ ಶ್ರೀಯುತ ಜಗದೀಶ್ ಕೊಡ್ಡು ಇವರನ್ನು ನಮ್ಮ ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಪ್ರಾಯೋಜಕತ್ವದಲ್ಲಿ ಆಯೋಜಿಸಿದಂತಹ ಗಡಿನಾಡು ಕನ್ನಡೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಅವರ ವಿಚಾರವನ್ನು ರಾಣಿ ಪುಷ್ಪಲತಾ ದೇವಿಯವರು ಮುಂದಿಡಬೇಕಾಗಿ ಕೇಳ್ಕೊಳ್ತಾರೆ. ಶ್ರೀ ಕೆ ಜಗದೀಶ್ ಕೊಡ್ಲು ಲೇಖಕ, ಸಂಘಟಕ, ಹವ್ಯಾಸಿ ಪತ್ರಕರ್ತರಾಗಿದ್ದುಕೊಂಡು ತನ್ನ ಪಾಡಿಗೆ ತಾನು ಎಂಬಂತೆ ಬದುಕಿರುವ ಸರಳ ಸಜ್ಜನ ಮನುಷ್ಯ. ವಿವಿಧ ಸಂಘ ಸಂಸ್ಥೆಗಳಲ್ಲಿ, ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಇವರು ಬೇಕಲ ರಾಮನಾಯಕ ಸಮಗ್ರ ಸಾಹಿತ್ಯ ಸಂಪುಟ, ಸಿರಿಬಾಗಿಲು ವೆಂಕಪ್ಪಯ್ಯ ಸಾಹಿತ್ಯ ಸಂಪುಟ, ಸ್ಮರಣ ಸಂಚಿಕೆಗಳಲ್ಲಿ ಸಂಪಾದಕ, ಸಹ ಸಂಪಾದಕರಾಗಿ ಸಂಪಾದಕ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದವರು ಮತ್ತು ಸೇವೆ ಸಲ್ಲಿಸುತ್ತಾ ಇರುವವರು. ಇವರ ಬರಹಗಳು ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಬೆಳಕುಗಂಡಿವೆ, ಜನ ಮೆಚ್ಚುಗೆಗೆ ಪಾತ್ರರಾಗಿವೆ. ಕಾರ್ಯಕ್ರಮ ನಿರೂಪಕರಾಗಿಯೂ ಸಂಘಟಕರಾಗಿಯೂ ಗುರುತಿಸಿಕೊಂಡಿರುವ ಇವರು ಕಳೆದ 20 ವರ್ಷಗಳಿಂದ ಹವ್ಯಾಸಿ ಪತ್ರಕರ್ತರಾಗಿ ನಾಡಿನ ಅನೇಕ ಪತ್ರಿಕೆಗಳಿಗೆ ವರದಿ ನೀಡುತ್ತಿದ್ದಾರೆ. ಬರಹಗಾರರಾಗಿ, ಸಂಘಟಕರಾಗಿ, ಕವಿಯಾಗಿ ತನ್ನ ಪಾಡಿಗೆ ತಾನು ಎಂಬಂತೆ ಕನ್ನಡಮ್ಮನ ಸೇವೆಗೈಯುತ್ತಿರುವ ಇವರ ಅನುಪಮ ಸೇವೆಯನ್ನು ಗುರುತಿಸಿ ಗಡಿನಾಡು ಕಾಸರಗೋಡಿನ ಮಂಜೇಶ್ವರ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಕಾಲೇಜು ಇಲ್ಲಿ ಆಯೋಜಿಸಿದ ಗಡಿನಾಡಿನಲ್ಲಿ ಕನ್ನಡೋತ್ಸವ ಕಾರ್ಯಕ್ರಮದಲ್ಲಿ NSCDF ಗಡಿನಾಡು ಮಾಧ್ಯಮ ಸೇವಾ ಪುರಸ್ಕಾರ ನೀಡಿ ಗೌರವಿಸಲು ಹರ್ಷ ವ್ಯಕ್ತಪಡಿಸುತ್ತದೆ. ಗಂಗಾಧರ ಗಾಂಧಿ ಅಧ್ಯಕ್ಷರು, NSCDF.
ಏನು ಮಾಡು? ಬರಿಲ್ಲ. ಮಾಧ್ಯಮ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂತಹ ಶ್ರೀಯುತ ಜಗದೀಶ್ ಕೂಡ್ಲು ಅವರು, ಇವರ ಸೇವೆ ಕನ್ನಡಕ್ಕಾಗಿ, ಮಾಧ್ಯಮಕ್ಕಾಗಿ ಸದಾ ಸಾಮಾಜಿಕ ಸೇವೆಯಲ್ಲಿ ಇದೇ ರೀತಿ ಮುಂದುವರಿಯಲಿ ಅನ್ನುವಂತ ಹೇಳಿ ಎಲ್ಲರ ಶುಭ ಹಾರೈಕೆಯೊಂದಿಗೆ ಅಭಿನಂದನೆಯ ಈ ಒಂದು ಗೌರವವನ್ನು ತಮಗಾಗಿ ನೀಡ್ತಾ ಇದ್ದೀವಿ. ತಮ್ಮ ಸಾಮಾಜಿಕ ಜೀವನ, ತಮ್ಮ ವೈಯಕ್ತಿಕ ಜೀವನ, ಇನ್ನಿತರ ತಮ್ಮ ಅಭಿಲಾಷೆಗಳೆಲ್ಲವೂ ಕೂಡ ಕೈಗೂಡಲಿ ಎನ್ನುವಂತಹ ಹಾರೈಕೆಯೊಂದಿಗೆ ತಮಗಾಗಿ ಈ ಒಂದು ಅಭಿನಂದನಾ ಗೌರವ. ಜೋರಾದ ಮಗದೊಮ್ಮೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಕೈಚಪ್ಪಾಳೆಯೊಂದಿಗೆ. ನಮ್ಮ ಇವತ್ತಿನ ಸಾಧಕರನ್ನ ಗೌರವಿಸಿದಂಥ ಎಲ್ಲ ಅತಿಥಿಗಳಿಗೂ ಕೂಡ ಮಗದೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ, ಸಾಧಕರ ಹಾದಿಯಲ್ಲಿ ಸಾಧನೆಯ ಗೌರವವನ್ನು ಸ್ವೀಕರಿಸಿದ ಇಬ್ಬರು ನಮ್ಮ ಸಾಧಕರಿಗೂ ಕೂಡ ಗೌರವವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿ ಮುಖ್ಯ ಅತಿಥಿಗಳ ಭಾಷಣಕ್ಕಾಗಿ, ಮಾತಿಗಾಗಿ ವೇದಿಕೆಗೆ ಬರ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತಹ ಹಾಸನದ ಸಾಹಿತಿಗಳು, ಸಾಮಾಜಿಕ ಚಿಂತಕರಾಗಿರುವಂತಹ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ಇವರು. ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡದ ಕೆಲವು ನುಡಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಕನ್ನಡದ ತೇರನ್ನು ಪ್ರತಿಯೊಬ್ಬರು ಎಳಿಲೇಬೇಕು. ಯಾಕೆ ಅಂತ ಹೇಳಿದರೆ, ನಾವು ಹುಟ್ಟಿರೋದು ನಮ್ಮ ಈ ಕರುನಾಡಿನಲ್ಲಿ. ಇವತ್ತು ಆಚರಣೆ ಆಗ್ತಾ ಇರೋದು ಗಡಿನಾಡಿನಲ್ಲಿ, ಅದರಲ್ಲೂ ಮಂಜೇಶ್ವರದಲ್ಲಿ ಕನ್ನಡೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಂತಹ ಮತ್ತೊಮ್ಮೆ ಮಗದೊಮ್ಮೆ ಗಂಗಾಧರ್ ಸರ್ ಅವರಿಗೆ ಧನ್ಯವಾದ. ಇದು ನಂದು ಒಂದು ಪುಣ್ಯದ ದಿನ ಅಂದ್ಕೊಳ್ತೇನೆ. ನಾನು ಬಹಳಷ್ಟು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿದ್ದೇನೆ, ಆದರೆ ಯಾವ ಕಾರ್ಯಕ್ರಮದಲ್ಲೂ ನನಗೆ ಇಷ್ಟು ಸಂತಸವನ್ನು ತಂದಿಲ್ಲ. ಯಾಕೆ ಅಂತ ಹೇಳಿದರೆ, ಇವರ ಆಯೋಜನೆ ಹೇಗಿತ್ತಂದರೆ, ನಿನ್ನೆ ಎಲ್ಲ ಬಹಳ ಶ್ರಮಪಟ್ಟಿದ್ದಾರೆ. ಅವಮಾನ ಎಂದೊಡೆ ಸನ್ಮಾನ ಸಿಗದು, ಸನ್ಮಾನವಾಗಬೇಕೆಂದರೆ ನಾವು ಹೇಗಿರ್ತೇವೆ ಹಾಗೆ ಸಾಧನೆಯನ್ನು ಮಾಡಬೇಕು ಅನ್ನೋದು. ಒಟ್ಟಾರೆ ಈ ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಕಾರ್ಯಕ್ರಮದಲ್ಲಿ, ಗಡಿನಾಡಿನಲ್ಲಿ ನಡೆಯುತ್ತಿರ್ತಕ್ಕಂತಹ ಈ ಕನ್ನಡೋತ್ಸವ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ, ಕವಿಗೋಷ್ಠಿ, ಸನ್ಮಾನದ ಕಾರ್ಯಕ್ರಮ, ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಒಬ್ಬಳು ಪಾಲ್ಗೊಂಡಿರೋದು ನನ್ನ ಅದೃಷ್ಟ ಅಂತ ಹೇಳ್ಕೊಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಕನ್ನಡಂಬೆಗೆ ನಮನಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಲೇ ಹೇಳ್ತಾ ಇದ್ರು, ಇವರ ಮಾತಿಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂತ ಹೇಳಿ. ನಾನು ಕೂಡ ಈ ಊರಿಗೆ ಹೊಸಬಳು, ಆದರೂ ಕೂಡ ಇವರ ಒಂದು ಹೊಸತನದ ನುಡಿ ಹೇಗಿರ್ಬೋದು, ಉಪನ್ಯಾಸ ಹೇಗಿರ್ಬೋದು ನಾನು ಕಾಯ್ತಾ ಇದ್ದೇನೆ. ಅದಕ್ಕಾಗಿ ಈ ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೇನೆ. ಇವತ್ತಿನ ಕಾಸರಗೋಡಿನಲ್ಲಿ ಕನ್ನಡದ ಹೋರಾಟ ಯಾವ ರೀತಿ ಆಗ್ತಾ ಇದೆ, ಅದರಲ್ಲೂ ಕೂಡ ಸಾಹಿತ್ಯವಾಗಿ, ಸಂಸ್ಕೃತಿಯ ಒಂದು ವಿಚಾರದಲ್ಲಿ, ಇತಿಹಾಸವಾಗಿ ಯಾವ ರೀತಿ ಉಳಿವಿಕೆಯನ್ನು ಕಾಣ್ತಾ ಇದೆ, ಅದು ಮುಂದುವರಿತಾ ಇದೆ ಅನ್ನೋದರ ಬಗ್ಗೆ ತಮ್ಮ ವಿಚಾರವನ್ನು ಉಪನ್ಯಾಸದ ಮುಖೇನ ಮುಂದಿಡಲಿಕ್ಕಿದ್ದಾರೆ ಮಾನ್ಯ ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀಮತಿ ಆಯಿಷಾ ಎ. ಪರ್ಲಾ ಇವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಶ್ರೀಯುತ ಗಂಗಾಧರ ಗಾಂಧಿಯವರೇ, ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ನಿರ್ವಹಿಸಿರುವ ಹಿರಿಯರಾಗಿರುವ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರೇ, ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿರುವ ನಮ್ಮೆಲ್ಲರ ಪ್ರೀತಿ ಪಾತ್ರರು, ಮಂಜೇಶ್ವರ ಗೋವಿಂದ ಪೈ ಕಾಲೇಜಿನ ಪ್ರಾಂಶುಪಾಲರೂ ಆಗಿರುವ ಪ್ರೊಫೆಸರ್ ಮೊಹಮ್ಮದ್ ಅಲಿ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದು ಉತ್ತಮ ಮಾತುಗಳನ್ನಾಡಿರುವ ಶ್ರೀಮತಿ ಪ್ರತಿಮಾ ಹಾಸನ್ ಅವರೇ, ವೇದಿಕೆಯಲ್ಲಿರುವ ಶಿವಶಂಕರ್ ಸರ್ ಅವರೇ, ದಿನೇಶ್ ಕೆ ಅವರೇ, ಅದೇ ರೀತಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿರುವ ಡಾಕ್ಟರ್ ಫ್ರಾನ್ಸಿಸ್ ಝೇವಿಯರ್ ಅವರೇ, ಶ್ರೀ ಹಿತೇಶ್ ಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸುವ ಎಲ್ಲ ವೇದಿಕೆಯಲ್ಲಿರುವ ಸಹೋದರ ಸಹೋದರಿಯರೇ, ನನ್ನ ಮುಂದಿರುವ ವಿದ್ಯಾರ್ಥಿನಿಯರೇ, ನಮ್ಮ ಆತ್ಮೀಯರಾಗಿರುವ ಶ್ರೀಯುತ ಶಿವರಾಮ ಕಾಸರಗೋಡು ಅವರೇ ಸೇರಿರುವ ಎಲ್ಲ ಸಹೋದರ ಸಹೋದರಿಯರೇ, ರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಹಾಗೂ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಕತ್ವದಲ್ಲಿ ಗಿಲಿವಿಂಡು ಸಾಹಿತ್ಯಿಕ ಸಾಂಸ್ಕೃತಿಕ ವೇದಿಕೆ ಇವರ ಸಹಕಾರದೊಂದಿಗೆ ನಡೆಯುತ್ತಿರುವ ಕನ್ನಡೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮೂಡಿಬರುತ್ತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಗಂಗಾಧರ ಗಾಂಧಿಯವರನ್ನು, ಅವರ ಬಗ್ಗೆ ಹೇಳುವುದಾದರೆ,
ನಾವೆಲ್ಲ ತಿಳಿದಿರುವಂತೆ ಅವರೊಬ್ಬ ಉತ್ತಮ ಸಂಘಟಕರು, ಸಮಾಜಕ್ಕಾಗಿ ಬಹಳಷ್ಟು ಪ್ರಯತ್ನವನ್ನು ಮಾಡುತ್ತಿರುವವರು. ಅವರು ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸಿದರೂ ಕೂಡ ಒಳ್ಳೆ ರೀತಿಯಲ್ಲಿ ಅದನ್ನು ಮುಗಿಸುವವರು. ಸಾಮಾಜಿಕ ನ್ಯಾಯಕ್ಕಾಗಿ ಸದಾ ಧ್ವನಿ ಎತ್ತುತ್ತಿರುವವರು. ಸಮಾಜದ ಕಟ್ಟ ಕಡೆಗ ವ್ಯಕ್ತಿಗೂ ನ್ಯಾಯ ದೊರಕಿಸಿಕೊಳ್ಳುವಲ್ಲಿ ಅವರು ಬಹಳ ಪರಿಶ್ರಮ ಪಡುತ್ತಿರುವವರು. ಅವರು ಈ ಕಾರ್ಯಕ್ರಮದ ಆಯೋಜಕರು ಹೌದು, ಅಧ್ಯಕ್ಷರೂ ಹೌದು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸಿರುವ ಲಕ್ಷ್ಮೀ ಮೇಡಮ್ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಬರಹಗಾರರು, ಸಂಶೋಧಕರು ಆಗಿ ಗುರುತಿಸಿಕೊಂಡವರು. ಅದೇ ರೀತಿ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವ ಪ್ರೊಫೆಸರ್ ಮೊಹಮ್ಮದ್ ಅಲಿ ಸರ್ ಅವರು ಉತ್ತಮ ಅಧ್ಯಾಪಕರು, ಪ್ರಾಧ್ಯಾಪಕರು ಮಾತ್ರವಲ್ಲ, ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅದೆಷ್ಟೋ ವರ್ಷಗಳ ಕಾಲ ನಿರಂತರ ಪ್ರಯತ್ನ ಮಾಡಿದವರು. ನಾಡಿಗೆ ಪ್ರತಿಯೊಂದು ಕಡೆಯಲ್ಲಿ ಅವರ ಸಮಾಜ ಸೇವಾ ಕಾರ್ಯಕ್ರಮ ನಮಗೆಲ್ಲ ಮಾದರಿಯಾಗಿದೆ. ಮಾತ್ರವಲ್ಲ, NSSನ ಪ್ರೋಗ್ರಾಮ್ ಆಫೀಸರಿಗರಿಗಿರುವ ಉತ್ತಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ ಎನ್ನುವುದು ನಮಗೆಲ್ಲ ಹೆಮ್ಮೆ. ಇಂತಹ ಗಣ್ಯರೆಲ್ಲ ಭಾಗವಹಿಸುವ ಈ ಒಂದು ವೇದಿಕೆಯಲ್ಲಿ ನನಗೆ ಕೂಡ ಭಾಗವಹಿಸಲು ಅನುವು ಮಾಡಿಕೊಟ್ಟ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಪ್ರಥಮವಾಗಿ ಬಹಳಷ್ಟು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಕಾಸರಗೋಡಿನ ಕನ್ನಡದ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಕನ್ನಡ ಹೋರಾಟ ಇವುಗಳ ಬಗ್ಗೆ ಕೆಲವೊಂದು ಮಾತುಗಳನ್ನು ನಾನು ಆಡಬಯಸುತ್ತೇನೆ. ಕನ್ನಡ ನಾಡಿನ ತೆಂಕಣ ಸೀಮೆಯಲ್ಲಿ ಕಂಗೊಳಿಸುತ್ತಿರುವ ಕಾಸರಗೋಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವರ್ಣಮಯ ಬದುಕಿನ ಇತಿಹಾಸವನ್ನು ಸಾರುವ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಭೌಗೋಳಿಕವಾಗಿ ನೋಡುವುದಾದರೆ ಮೂಡುದಿಕ್ಕಿನಲ್ಲಿ ಘಟ್ಟ, ಪಶ್ಚಿಮದಲ್ಲಿ ಬೋರ್ಗರೆಯುವ ಅರಬ್ಬಿ ಸಮುದ್ರ, ಮಧ್ಯೆ ಪ್ರಶಾಂತವಾಗಿ ಹರಿಯುತ್ತಿರುವ ನೇತ್ರಾವತಿ, ಚಂದ್ರಗಿರಿ, ಪಯಸ್ವಿನಿ ನದಿಗಳು, ವಿಶಾಲವಾದ ಕರಾವಳಿ ತೀರ, ಅದೇ ರೀತಿ ತೆಂಗು, ಕಂಗು, ಭತ್ತದ ಹೊಲ, ತೋಟಗಳು, ಫಲವತ್ತಾದ ಕಣಿವೆ ಇವುಗಳಿಂದೆಲ್ಲ ಕೂಡಿ ಈ ಒಂದು ಪ್ರದೇಶ ಬಹಳಷ್ಟು ಸಮೃದ್ಧಿಯನ್ನು ಹೊಂದಿರುವ ಒಂದು ಪ್ರದೇಶವಾಗಿದೆ. ಕಾಸರಗೋಡು ಅನೇಕ ಭಾಷೆಗಳ, ವಿವಿಧ ಸಂಸ್ಕೃತಿಗಳ, ನಾನಾ ಥರದ ಆಚಾರ ವಿಚಾರಗಳ ಒಂದು ಸಂಗಮ ಪ್ರದೇಶವಾಗಿದೆ. ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವ ಜನರು ಒಂದಾಗಿ ಇಲ್ಲಿ ಬಾಳುತ್ತಿದ್ದಾರೆ. ಕನ್ನಡ, ಮಲಯಾಳ, ತುಳು, ಕೊಂಕಣಿ, ಮರಾಠಿ, ಉರ್ದು, ಬ್ಯಾರಿ ಹೀಗೆ ಹಲವು ಭಾಷೆಗಳ ಜನರು ಒಂದಾಗಿ ಬಾಳುವ ಈ ಪ್ರದೇಶ ಭಾಷಾ ಬಾಂಧವ್ಯ ಹಾಗೂ ಕೋಮು ಸೌಹಾರ್ದತೆಗೆ ಉತ್ತಮ ಮಾದರಿಯಾಗಿದೆ. ನಮ್ಮ ನಾಡು ವಿವಿಧ ಪಂಥಗಳನ್ನು, ವಿಶಿಷ್ಟ ಧರ್ಮಗಳನ್ನು, ಎಲ್ಲ ಜಾತಿಯವರನ್ನು ಸ್ವಾಗತ ಮಾಡಿದ ಒಂದು ಮಣ್ಣು. ಶ್ರೀ ಶಂಕರಾಚಾರ್ಯರ ಅದ್ವೈತ, ಮಧ್ವಾಚಾರ್ಯರ ದ್ವೈತ, ಶೈವ, ವೈಷ್ಣವ, ವೀರಶೈವ ಸಿದ್ಧಾಂತಗಳು, ಶ್ರೀನಾರಾಯಣ ಗುರುಗಳ ಉರುಜಾತಿ, ಉರುಮದಂ, ಉರುದೈವ ಸಿದ್ಧಾಂತ, ಇಸ್ಲಾಂ ಧರ್ಮದ ಏಕದೇವೋಪಾಸನೆ, ಕ್ರಿಶ್ಚಿಯನ್ನರ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಸಂದೇಶ, ಈ ಎಲ್ಲ ಸಂದೇಶಗಳನ್ನು, ಸಿದ್ಧಾಂತಗಳನ್ನು ಸ್ವಾಗತ ಮಾಡಿದ ಮಣ್ಣು ನಮ್ಮದು. ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ ಎಂಬ ಬಸವಣ್ಣನವರ ಮಾತುಗಳು ನಮ್ಮ ಸಂಸ್ಕೃತಿಗೆ ಹಿಡಿದ ಕನ್ನಡಿ. ಅದೇ ರೀತಿ ಕಾಸರಗೋಡು ಎಂದ ಕೂಡಲೇ ಒಂದು ಭಾಗದಲ್ಲಿ ನಾನು ಬೋಧಕನಲ್ಲ, ಸಾಧಕ, ಆಜೀವ ಶ್ರಾವಕ ಎಂದು ಪರರಿಗೆ ಉಪದೇಶ ನೀಡಿದವನಲ್ಲ, ಪರರಿಂದ ಕಲಿಯಬೇಕಾದವನಲ್ಲದೆ ಪರರಿಗೆ ಕಲಿಸಿದವನಲ್ಲ ಎಂದು ಸಾರಿದ ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದೇ ಬಾಂಧವರೆಮ್ಮ, ತಂದೆ ದೇವರೊಬ್ಬನೇ, ನೀನೊಬ್ಬಳೇ ನಮ್ಮೆಲ್ಲರ ತಾಯಮ್ಮ ಎಂದು ನಮ್ಮನ್ನೆಲ್ಲ ಹರಸಿದ ಯೇಸು ಕ್ರಿಸ್ತರ ಜೀವನದ ಕೊನೆಯ ದಿನಗಳನ್ನು ನೆನಪಿಸುವ ಗೋಲ್ಗೊಥಾ ಎಂಬ ಕೃತಿಯನ್ನು ಜಗತ್ತಿಗೆ ನೀಡಿ ಪ್ರಪಂಚಕ್ಕೆ ಸಾಮರಸ್ಯದ ಸಂದೇಶವನ್ನು ನೀಡಿದ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರು. ಅದೇ ರೀತಿ ಆರ್ಯರೋ, ಮೊಘಲರೋ, ಕ್ರೈಸ್ತರೋ ತಡೆ ಏನು, ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಜಾತಿ ಮತ ಬೇರೆನದೆ, ಬಣ್ಣ ನುಡಿ ಬದಲೆನದೆ, ಭೇದವೆಣಿಸದೆ ನೀ ಸಲಹಿದೆ ಎಂದು ನಮ್ಮನ್ನೆಲ್ಲ ಸ್ವಾಗತಿಸಿದ. ಆದರೆ ಹುಟ್ಟಿದ ಮಣ್ಣಿಗೆ ಅನ್ಯಾಯವಾದಾಗ ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ. ಕನ್ನಡದ ಗಡಿಕಾಯೆ, ಗುಡಿಕಾಯೆ, ನುಡಿಕಾಯೆ, ಕಾಯಲಾರೆ ಸಾಯೆ, ಓ ಬನ್ನಿ ಬನ್ನಿ ಎಂದು ಸದಾ ನಮ್ಮನ್ನು ಎಚ್ಚರಿಸುತ್ತಲೇ ಬಂದಿರುವ ನಾಡೋಜ ಕವಿ ಡಾಕ್ಟರ್ ಕಯ್ಯಾರರು. ಮತ್ತೊಂದು ಭಾಗವನ್ನು ನೋಡಿದರೆ ಮನೆಗಳಲ್ಲಿ ಚೆಂಡೆಗಳ ಅಬ್ಬರ,
ಮದ್ದಳೆಗಳ ನಿನಾದ, ಭಾಗವತಿಕೆಯ ನಾದ ಮಾಧುರ್ಯ, ಅರ್ಥಗಾರಿಕೆಯೊಂದಿಗೆ ಪ್ರತಿ ಮನೆಯ ಜನ ಮನದಲ್ಲಿ ಯಕ್ಷಗಾನದ ಕೊಲೆ ಹುಟ್ಟುವಂತೆ ಮಾಡಿದ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬನ ಹುಟ್ಟೂರಾದ ಅಚ್ಚ ಕನ್ನಡದ ನೆಲ ಕಾಸರಗೋಡು. ರಾಜಕೀಯವಾಗಿ ನಾವಿಂದು ಕೇರಳದೊಂದಿಗೆ ವಿಲೀನವಾಗಿದ್ದರೂ ಕೂಡ ನಮ್ಮ ಐತಿಹಾಸಿಕ ಪರಂಪರೆ, ಭಾಷೆ, ಸಾಹಿತ್ಯ, ಶಿಕ್ಷಣ, ಉದ್ಯೋಗದಿಂದ ಹಿಡಿದು ವೈವಾಹಿಕ ಸಂಬಂಧಗಳು ಕೂಡ ನಮ್ಮ ತವರು ನೆಲವಾದ ಕರ್ನಾಟಕದೊಂದಿಗೆ ಉಳಿಸಿ ಬೆಳೆಸಿಕೊಂಡಿರುವುದನ್ನು ಕಾಣಬಹುದು. ಭಾಷಾವಾರು ಪ್ರಾಂತ್ಯ ರಚನೆಯಾಗುವ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದ ಕಾಸರಗೋಡು ಅಂದಿನ ಮದ್ರಾಸ್ ಪ್ರಾಂತದ ಭಾಗವಾಗಿತ್ತು. ಫಜಲ್ ಆಲಿ ಸಮಿತಿಯು ಕಾಸರಗೋಡಿಗೆ ಬಂದು ಚರ್ಚಿಸಿದ ಸಂದರ್ಭದಲ್ಲಿ ಆ ಸಮಿತಿಯ ಸದಸ್ಯರಾಗಿದ್ದ KM ಪಣಿಕ್ಕರ್ ಅವರು ಚಂದ್ರಗಿರಿ ಪಯಸ್ವಿನಿ ಹೊಳೆಯು ಮಲಯಾಳ ಮತ್ತು ತುಳು ರಾಜ್ಯಗಳ ಐತಿಹಾಸಿಕ ಗಡಿಯೆಂದು, ಈ ಹೊಳೆಯ ಉತ್ತರ ಭಾಗವು ಕರ್ನಾಟಕಕ್ಕೂ ದಕ್ಷಿಣ ಭಾಗವು ಕೇರಳಕ್ಕೂ ಸೇರಬೇಕಾದ್ದೆಂದು ಸಮ್ಮತಿಸಿದ್ದರು. ಆದರೆ ಸಮಿತಿಯ ವರದಿ ಬಂದಾಗ ಈ ಎಲ್ಲ ಭೂಭಾಗಗಳು ಕೇರಳ ಸರ್ಕಾರದ ಪಾಲಾಯಿತು. ಇದು ನಮ್ಮ ಕನ್ನಡ ಹೋರಾಟಗಾರರನ್ನು ಕೆರಳಿಸಿತು. ಅನೇಕ ಮಹನೀಯರ ನೇತೃತ್ವದಲ್ಲಿ ಅಲ್ಲಲ್ಲಿ ಚಳುವಳಿಗಳು ನಡೆದವು. ಕನ್ನಡವೇ ಪಂಥ, ಕನ್ನಡವೇ ಪಕ್ಷ ಎಂಬ ಧೋರಣೆಯೊಂದಿಗೆ ಚಳುವಳಿಗಳು ತೀವ್ರಗೊಂಡವು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿದರು. ಮಹಿಳೆಯರು ಕೂಡ ಹೋರಾಟಕ್ಕೆ ಇಳಿದರು. ಅದೇ ರೀತಿ ಎಲ್ಲ ನೇತಾರರು ಈ ಒಂದು ಹೋರಾಟಕ್ಕೆ ಧುಮುಕಿದರು. ಮಾತ್ರವಲ್ಲ, 1955 ಸೆಪ್ಟೆಂಬರ್ 7ರಂದು ಕರ್ನಾಟಕ ಏಕೀಕರಣ ಸಮಿತಿ ಅಸ್ತಿತ್ವಕ್ಕೆ ಬಂತು. ಕನ್ನಡದ ಹೋರಾಟಕ್ಕೆ ಮನ್ನಣೆ ದೊರೆಯದಿದ್ದಾಗ 1956 ನವೆಂಬರ್ 1ರಿಂದ ರಾಜಕೀಯ, ಜಾತಿ, ಮತ, ಪಂಥ ಭೇದವಿಲ್ಲದೆ ಆರಂಭಿಸಿದ ಹೋರಾಟ ಇಂದಿಗೂ ಕೂಡ ಮುಂದುವರಿಯುತ್ತಲೇ ಇದೆ. ಈ ರೀತಿ ಗಡಿನಾಡು ಕಾಸರಗೋಡಿನಲ್ಲಿ ಕನ್ನಡಿಗರ ಹೋರಾಟವು 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಆರಂಭಗೊಂಡು 21ನೇ ಶತಮಾನಕ್ಕೂ ವ್ಯಾಪಿಸಿ ಇನ್ನೂ ಕೂಡ ಕನ್ನಡಿಗರ ಉದ್ದೇಶ ಸಾಧನೆಗಾಗಿ ಮುಂದುವರಿಯುತ್ತಲೇ ಇದೆ. ಈಗಲೂ ಕಾಸರಗೋಡಿನ ಅನೇಕ ಸಂಘ ಸಂಸ್ಥೆಗಳು ಇದಕ್ಕಾಗಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲಿನ ನಮ್ಮ ನೇತಾರರ ಹಾದಿ ಈಗಲೇ ಹೇಳಿದರು, ಕುಣಿಕುಳ್ಳಾಯರಿರಬಹುದು, ಅನೇಕ ನೇತಾರರು ಈ ಒಂದು ಹಾದಿಯನ್ನು ಅವಲಂಬಿಸಿದ್ರು. ಆ ಹಾದಿಯನ್ನು ಈಗಲೂ ಕೂಡ ನಮ್ಮ ನೇತಾರರು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಶಿವರಾಮ ಕಾಸರಗೋಡು ಇರಬಹುದು, ರಾಧಾಕೃಷ್ಣ ಉಳಿಯತ್ತರ್ ಇರಬಹುದು, SV ಭಟ್ ಇರಬಹುದು, ಅದೇ ರೀತಿ ನಮ್ಮ BV ಕಕ್ಕಿಲ್ಲಾಯರು, ಇಂತಹ ಹಲವು ನೇತಾರರು ನಮಗೆ ಹೋರಾಟಕ್ಕೆ ಅವರು ಆರಂಭವನ್ನು ನೀಡಿದರು. ಆ ಹೋರಾಟವನ್ನು ನಮ್ಮ ಇಂದಿನ ಎಲ್ಲ ನೇತಾರರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕಾಸರಗೋಡು ಕನ್ನಡ ನಾಡು ಎನ್ನಲು ನಮಗೆ ಯಾವುದೇ ಒಂದು ಅಂಜಿಕೆ ಇಲ್ಲ. ನಮ್ಮ ನಾಡಿನ ಮಾಸ್ತಿಕಲ್ಲು, ವೀರಕಲ್ಲು ಶಾಸನಗಳು, ಕೋಟೆ ಬುರುಜುಗಳು, ನಮ್ಮ ಸುತ್ತಮುತ್ತಲಿನ ಸ್ಥಳನಾಮಗಳು, ಹೊಸಂಗಡಿಯಿಂದ ಹೊಸದುರ್ಗದವರೆಗಿನ ಪ್ರದೇಶಗಳು ಅಚ್ಚ ಕನ್ನಡದ ನೆಲವೆಂಬ ಐತಿಹಾಸಿಕ ಕನ್ನಡ ಪರಂಪರೆಯನ್ನು ಹೇಳಿ ಹೇಳಿ ಸವೆಯುತ್ತಾ ಬಂದಿವೆ. ಆದರೆ ಅದನ್ನು ಕಾಣುವ ಕಡ್ಡು ಬೇಕು, ಕೇಳುವ ಕಿವಿ ಬೇಕು. ಒಂದು ಭಾಷೆಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದರೆ ಆ ಭಾಷೆಯ ಜನರು ವಾಸಿಸುವ ನೆಲವನ್ನು ಉಳಿಸಬೇಕೆಂಬ ಕನ್ನಡಿಗರ ಹೋರಾಟವು ಕಾಸರಗೋಡು ಕನ್ನಡಿಗರ ಕನ್ನಡ ಚಳುವಳಿಯಾಗಿ ಮೂಡಿಬಂದಿದೆ. ಕಾಸರಗೋಡಿನಲ್ಲಿ ನಡೆಯುತ್ತಿರುವ ಕನ್ನಡ ಚಳುವಳಿಗಳು, ಹೋರಾಟಗಳು ಕೇವಲ ಒಂದು ಭಾಷೆಯ ಸಮಸ್ಯೆಗಳಾಗಿರಲಿಲ್ಲ. ಒಂದು ಜನಾಂಗದ, ಒಂದು ಸಂಸ್ಕೃತಿಯ ಸಾಹಿತ್ಯಿಕ ಸಾಂಸ್ಕೃತಿಕ ಕಲಾ ಪರಂಪರೆಯ ಹೋರಾಟವಾಗಿದೆ. ಕಾಸರಗೋಡಿನ ಕನ್ನಡಿಗರು ಎಲ್ಲವನ್ನು ಕೂಡ ಪಡೆದಿರುವುದು ನಮ್ಮ ಹೋರಾಟದ ಮೂಲಕವೇ ಆಗಿದೆ. ಶಿಕ್ಷಣ, ನೌಕರಿ, ಕೃಷಿ, ವ್ಯಾಪಾರ, ಜನರ ದೈನಂದಿನ ವ್ಯವಹಾರಗಳಲ್ಲಿ ಅನ್ಯ ಭಾಷೆಯ ಪ್ರಭಾವ ಹೆಚ್ಚುತ್ತಾ ಹೋದ ಹಾಗೆ ಕನ್ನಡಿಗರಲ್ಲಿ ಕನ್ನಡತನದ ಜಾಗೃತಿ ಆದುದರಿಂದಲೇ ಸೌಮ್ಯವಾದಿಗಳಾದ ಕಾಸರಗೋಡಿನ ಕನ್ನಡಿಗರು ಹೋರಾಟದ ಮಾರ್ಗವನ್ನು ಅವಲಂಬಿಸಿದರು. ಕಾಸರಗೋಡು ಕನ್ನಡಿಗರ ನಿರಂತರ ಹೋರಾಟದ ಫಲವಾಗಿ ಅವಿಭಜಿತ ಕಾಸರಗೋಡು ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಉದಾಹರಣೆಗೆ ಪಂಚಾಯತ್ ಕಾರ್ಯದರ್ಶಿ ಇರಬಹುದು, ಕೃಷಿ ಅಸಿಸ್ಟೆಂಟ್ ಇರಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಇರಬಹುದು, ಸ್ಪೆಷಲ್ ವಿಲೇಜ್ ಆಫೀಸರ್ ಇರಬಹುದು, ಶಾಲೆಯ ಮುಖ್ಯೋಪಾಧ್ಯಾಯರಿರಬಹುದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರಬಹುದು, ಟ್ರೆಷರಿ ಆಫೀಸರ್ ಇರಬಹುದು. ಹೀಗೆ ಹಲವು ಹುದ್ದೆಗಳನ್ನು ಈಗಲೂ ಕೂಡ ಕನ್ನಡಿಗರು ಪಡೆಯುವಂತಾಗಿದೆ. ಮಾತ್ರವಲ್ಲ, ಮಂಜೇಶ್ವರ ಕಾಸರಗೋಡು ತಾಲೂಕಿನ ವಿದ್ಯಾಧಿಕಾರಿ, ಉಪಜಿಲ್ಲಾ ವಿದ್ಯಾಧಿಕಾರಿಗಳಾಗಿಯೂ ಕನ್ನಡಿಗರನ್ನೇ ಮಾಡುವಲ್ಲಿ ನಮ್ಮ ಈ ಎಲ್ಲ ಪ್ರಯತ್ನ, ನಮ್ಮ ಈ ಎಲ್ಲ ಹೋರಾಟ ಯಶಸ್ವಿಯಾಗಿದೆ. ಮಾತ್ರವಲ್ಲ, ಕನ್ನಡ ಶಾಲೆಗಳಲ್ಲಿ
ವಿದ್ಯಾರ್ಥಿಗಳು ಮಲಯಾಳ ಕಡ್ಡಾಯವಾಗಿ ಕಲಿಯಬೇಕೆಂಬ ಸರಕಾರದ ಆಜ್ಞೆಗೆದುರಾಗಿ ಕನ್ನಡಿಗರೆಲ್ಲ ಒಟ್ಟು ಸೇರಿ ಕಲೆಕ್ಟ್ರೇಟ್ ದಿಗ್ಬಂಧನ ನಡೆಸಿದ ಕಾರಣ ಸರಕಾರದ ಕಣ್ಣು ತೆರೆಸಲು ಸಾಧ್ಯವಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಕನ್ನಡ ಶಾಲೆಗಳನ್ನು ಉಳಿಸಲು ಪ್ರಯತ್ನ ಮಾಡಬೇಕು. ಮತ್ತೊಂದು, ಕನ್ನಡ ಶಾಲೆಗಳಿಗೆ ಮಲಯಾಳ ಬಾರದ ಅಧ್ಯಾಪಕರ ನೇಮಕಾತಿ ನಡೆಯುವಾಗಲೂ ನಮ್ಮ ಎಲ್ಲ ಸಂಘಟನೆಗಳು, ನಮ್ಮ ಎಲ್ಲ ನೇತಾರರು ನಿರಂತರ ಪ್ರಯತ್ನ ಮಾಡುವ ಕಾರಣ ಒಂದು ಪರಿಧಿಯವರೆಗೆ ಆ ಎಲ್ಲ ವ್ಯವಹಾರಗಳನ್ನು ತಡೆಹಿಡಿಯಲು ಕನ್ನಡಿಗರಿಗೆ ಉದ್ಯೋಗ ದೊರಕಿಸಿಕೊಡಲು ಸಾಧ್ಯವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗದರೆ ಆಗಬೇಕಾದರೆ ಈಗಾಗಲೇ ಹೇಳಿದರು, ಎಲ್ಲ ಸಂಘಟನೆಗಳು ಪರಸ್ಪರ ಒಂದಾಗಬೇಕು. ಯಾವುದೇ ಸಮಸ್ಯೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಕಾಸರಗೋಡಿನ ಮೂಲೆ ಮೂಲೆಗಳಲ್ಲಿಯೂ ಕನ್ನಡದ ಕಾರ್ಯಕ್ರಮಗಳು ನಡೆಯಬೇಕು. ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕನ್ನಡ ಶಾಲೆಗೆ ಕಳಿಸಬೇಕು. ಆಗ ಮಾತ್ರ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಲು ಸಾಧ್ಯ. ಇನ್ನು ಹೆಚ್ಚೇನೂ ಹೇಳುವುದಿಲ್ಲ. ಕನ್ನಡವೇ ಎನ್ನುಸಿರು ಹೆತ್ತ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ. ಆದಾಗ ಮಾತ್ರ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸಬಹುದು. ಅದಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಎಲ್ಲ ಹೋರಾಟದಲ್ಲಿಯೂ ಕೂಡ ನಾನು ಕೂಡ ನಿಮ್ಮೊಂದಿಗೆ ಇದ್ದೇನೆ ಎಂಬ ಭರವಸೆಯನ್ನು ನೀಡಿಕೊಂಡು ಈ ಒಂದು ಒಳ್ಳೆಯ ಕನ್ನಡೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ವಿರಮಿಸುತ್ತೇನೆ. ಜೈ ಭಾರತ್. ಎಲ್ಲ ಹಣ್ಣುಗಳು ಒಗ್ಗಟ್ಟಾಗಿದೆ, ಒಂದೊಂದು ರೀತಿಯಾದಂತಹ ನಮಗೆ ಬೇಕಾದಂಥ ರುಚಿಯನ್ನು ನೀಡ್ತಾ ಇದೆ. ಆದರೆ ಆ ರುಚಿ ಬೇರೆ ಬೇರೆಯಾಗಿತ್ತು, ಆದರೆ ಎಲ್ಲದ ರುಚಿ ಒಂದೇ ಆಗಿರಬೇಕು, ಏನೋ ಸಿಹಿ ತುಂಬಿರಬೇಕು. ಆ ಸಿಹಿ ಜೇನನ್ನು ಸುರಿದಿದ್ದಾರೆ ಇವತ್ತಿನ ಒಂದು ಉಪನ್ಯಾಸದ ನುಡಿಗಳಲ್ಲಿ ಆಯಿಷಾ ಎ ಪೆರ್ಲಾ ಅವರು. ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಒಂದಂತೂ ಖಂಡಿತ, ಇಷ್ಟೊಂದು ಮಾತುಗಳನ್ನು ಅವರು ಆಡಿದರೂ ಕೂಡ ಅವರ ಮನದಾಳದ ಒಂದೇ ಕೂಗು ಏನಂದರೆ, ನಾನು ಕನ್ನಡಿಗಳಾಗಿದ್ದೇನೆ, ನನ್ನ ಒಂದು ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಯಾವತ್ತಿಗೂ ಕನ್ನಡ, ನಾನು ಕನ್ನಡಿಗಳಾಗೇ ಇದ್ದೀನಿ, ಇರ್ತೀನಿ, ಸಾಯ್ತೀನಿ ಕೊನೆ ತನಕ ಅಂತ ಹೇಳುವಂತಹ ಮಾತನ್ನು ಬಹಳ ಒಂದು ಸುಂದರವಾದ ನುಡಿಗಳಲ್ಲಿ ನೀಡಿದಿರಿ. ಮಗದೊಮ್ಮೆ ನನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ ಮೇಡಮ್. ಇದೀಗ ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ಸಭಾ ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ಸಭಾ ಕಾರ್ಯಕ್ರಮದ ಚುಕ್ಕಾಣಿಯನ್ನು ಹಿಡಿದಂಥವರು ಅಧ್ಯಕ್ಷರು. ಖಂಡಿತವಾಗಲೂ ಕೂಡ ಇಂತಹ ಕನ್ನಡದ ಹಲವಾರು ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದು ಮಾತ್ರವಲ್ಲದೆ ಸಂಘಟನಾತ್ಮಕ ಶೈಲಿಯಲ್ಲಿ ಹಲವಾರು ಸಾಧಕರನ್ನು ಗುರುತಿಸಿದವರು, ಬೆಳೆಸಿದವರು. ಅದರ ಜೊತೆಗೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದು ಎಲ್ಲೆಡೆ ಕೂಡ ಗೌರವಕ್ಕೆ ಪಾತ್ರರಾದವರು. ಇವತ್ತು NSCDF ಎಂಬಂತಹ ಸಂಘಟನೆಯೊಂದಿಗೆ ಮತ್ತಷ್ಟು ಕನ್ನಡಿಗರಿಗೆ ಹುಮ್ಮಸ್ಸನ್ನು, ಕೆಚ್ಚೆದೆಯನ್ನು, ಕನ್ನಡದ ಉಳಿವಿಗಾಗಿ ತಮ್ಮ ನಿತ್ಯ ನಿರಂತರ ಸಹಕಾರವನ್ನು ನೀಡುವಂತಹ ಈ ಸಂಘಟನೆಯ ಅಧ್ಯಕ್ಷ ಶ್ರೀಯುತ ಗಂಗಾಧರ್ ಗಾದಿಯವರು ಇವತ್ತು ಅಧ್ಯಕ್ಷೀಯ ನುಡಿಗಳೊಂದಿಗೆ ಅಧ್ಯಕ್ಷೀಯ ಮಾತುಗಳನ್ನು ನಮಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಅಧ್ಯಕ್ಷೀಯ ಮಾತುಗಳು ಅಂತಂದರೆ ಎಲ್ಲರೂ ಇಲ್ಲಿ ಕನ್ನಡವನ್ನು ಆರಾಧಿಸುವವರು. ಕನ್ನಡ ಕನ್ನಡ ಕನ್ನಡ. ಸಾಕಷ್ಟು ಮಂದಿ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಶ್ರೀಮತಿ ಆಯಿಷಾ ಎ ಪೆರ್ಲಾ ಅವರು ಅತ್ಯಂತ ಅದ್ಭುತವಾಗಿ ಮಾತಾಡಿದ್ದಾರೆ. ಬಹುಶಃ ನನ್ನ ಈ ಪ್ರಯತ್ನ ಸಾರ್ಥಕ ಆಗಿದೆ ಎಂಬುದನ್ನು ನಾನು ಬಯಸ್ತೀನಿ. ಕುಶಾಲ್ ಕುಮಾರ್ ಅವರು ಕಳೆದ 20 ವರ್ಷಗಳಿಂದ ಸ್ಮಶಾನದಲ್ಲಿ ಕೆಲಸ ಮಾಡ್ತಾರೆ. ಈಗ ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರ ಹತ್ರ ಮಾತಾಡುವಾಗ ಒಂದು ಮಾತನ್ನು ಹೇಳಿದರು. ಅವರು ಅತ್ಯಂತ ಸೂಕ್ಷ್ಮವಾದ ಒಂದು ಮಾತನ್ನು ಹೇಳಿದರು. ಬದುಕಿದ್ದಾಗ ಎತ್ತಿಕೊಳ್ಳುವವರು 1000 ಮಂದಿ, ಆದರೆ ನಾವು ಸತ್ತಾಗ ಎತ್ತಿಕೊಳ್ಳುವವರು ಯಾರಿಲ್ಲ. ಆದರೆ ಅಂಥ ಕೆಲಸವನ್ನು ಕುಶಾಲ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಾನು ಸಮಾಜವನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಬೆಳೆದವನು. ನಾನು ಈ ಕಾರಣದಿಂದ ಹೀಗೆ ಅಂತ ನಮ್ಮ ಪ್ರತಿಮಾ ಅವರು ಕೂಡ ಹೇಳ್ತಾರೆ. ಸಮಾಜವನ್ನು ಬರಿಯ ಕಣ್ಣಿನಿಂದ ನೋಡೋದಲ್ಲ, ಹೃದಯದಿಂದ ನೋಡಬೇಕು, ಆವಾಗ ಸೂಕ್ಷ್ಮಗಳು ಅರ್ಥ ಆಗ್ತವೆ ಎಂಬ ಮಾತನ್ನು ನಾನು ಹೇಳ್ತಾ ಬಂದಿದ್ದೀನಿ.
ಆ ಕಾರಣದಿಂದಾಗಿ ಬಹುಶಃ ನಮಗೆ ಕುಶಾಲ್ ಕುಮಾರ್ ಅವರು ಸಿಗ್ತಾರೆ. ಕಳೆದ 20 ವರ್ಷಗಳಿಂದ ಅವರು ಸ್ಮಶಾನದಲ್ಲಿ ಹೆಣ ಸುಡುವಂಥ ಕೆಲಸವನ್ನು ಮಾಡ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ನನ್ನ ಮಾತುಗಳನ್ನು ಆನಂತರ ಮುಂದುವರಿಸ್ತೀನಿ. ತಾವು ದಯವಿಟ್ಟು ವೇದಿಕೆ ಬರಬೇಕು. ಈಗಾಗಲೇ ಇಬ್ಬರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ರಾಣಿ ಪುಷ್ಪಲತಾ ದೇವಿಯವರು ಬರಲಿ, ಅವರು ಕೂಡ ಇನ್ನೊಂದು ಚೇರ್ ಹಾಕಿ ಬನ್ನಿ ಮೇಡಮ್. ಮಗುವನ್ನು ಜೊತೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ, ಬನ್ನಿ. ಮಗುವನ್ನು ಕರ್ಕೊಂಡೇ ಬರಲಿ. ರಾಣಿ ಪುಷ್ಪಲತಾ ದೇವಿಯವರು ನಮ್ಮ ಸಹೋದರಿ ಸಂಸ್ಥೆಯ ಅಧ್ಯಕ್ಷೆ, ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷೆ ರಾಣಿ ಪುಷ್ಪಲತಾ ದೇವಿಯವರು ಇದೀಗ ಅವರ ಸನ್ಮಾನ ಪತ್ರವನ್ನು ಓದ್ತಾರೆ. ಶ್ರೀ ಕುಶಾಲ್ ಕುಮಾರ್ ಕೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಸಾವುಗಳ ನಡುವಿನ ಸುಂದರ ಹಾಗೂ ಅತಂತ್ರ ಬದುಕಿನ ಉದ್ದಕ್ಕೂ ತಮಗರಿವಿಲ್ಲದಂತೆ ಇಹಲೋಕ ತ್ಯಜಿಸುವವರಿಗೆ ಅತ್ಯಂತ ಗೌರವಪೂರ್ವಕ ಅಂತಿಮ ನಮನ ಸಲ್ಲಿಸುವ ಇವರು ಸಾಮಾನ್ಯರಲ್ಲಿ ಅಸಾಮಾನ್ಯರೆನಿಸಿಕೊಳ್ಳುತ್ತಾರೆ. ಹೌದು, ಇವರದ್ದು ವಿಶಿಷ್ಟ ವ್ಯಕ್ತಿತ್ವ. ಇವರು ಮಾಡುವ ಕೆಲಸ ಮಾನವ ಸಮಾಜದಲ್ಲಿ ಎಲ್ಲರಿಂದಲೂ ನಿರ್ವಹಿಸಲು ಸಾಧ್ಯವಿಲ್ಲ. ಕಳೆದ 20 ವರ್ಷಗಳಿಂದ ಸಾವಿರಾರು ಮೃತ ದೇಹಗಳಿಗೆ ಅಂತಿಮ ಸಂಸ್ಕಾರದ ಸ್ಪರ್ಶ ನೀಡಿರುವ ಇವರು ಮನುಷ್ಯನ ಕೊನೆ ಯಾತ್ರೆಯನ್ನು ಅತ್ಯಂತ ಗೌರವಯುತವಾಗಿ ನಿರ್ವಹಿಸಿ ಮಾನವ ಕುಲದ ನಡುವೆ ಭಿನ್ನವೆನಿಸಿಕೊಳ್ಳುತ್ತಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಇವರು ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಅನೇಕ ಕುಟುಂಬಗಳಿಗೆ ಆಹಾರದ ಕಿಟ್ ನೀಡಿ ಪ್ರಚಾರ ಬಯಸದೆ ಮೌನವಾಗಿದ್ದಾರೆ. ಸಮಾಜ ಸೇವಕರಾಗಿ, ಸಂಘಟಕರಾಗಿ ತನ್ನ ಪಾಡಿಗೆ ತಾನು ಎಂಬಂತೆ ನಾಗರಿಕ ಸಮಾಜದ ಸೇವೆಗೈಯುತ್ತಿರುವ ಇವರ ಅನುಪಮ ಸೇವೆಯನ್ನು ಗುರುತಿಸಿ ಗಡಿನಾಡು ಕಾಸರಗೋಡಿನ ಮಂಜೇಶ್ವರ ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಕಾಲೇಜು ಇಲ್ಲಿ ಆಯೋಜಿಸಿದ ಗಡಿನಾಡಿನಲ್ಲಿ ಕನ್ನಡೋತ್ಸವ ಕಾರ್ಯಕ್ರಮದಲ್ಲಿ NSCDF ಗಡಿನಾಡು ಸಮಾಜ ಸೇವಾ ಪುರಸ್ಕಾರ ನೀಡಿ ಗೌರವಿಸಲು ಹರ್ಷ ವ್ಯಕ್ತಪಡಿಸುತ್ತದೆ. ಗಂಗಾಧರ ಗಾಂಧಿ, ಅಧ್ಯಕ್ಷರು, NSCDF. ಸನ್ಮಾನವನ್ನು ಸ್ವೀಕರಿಸಿದಂತಹ ಕುಶಾಲ್ ಕುಮಾರ್ ಅವರಿಗೆ ಹಾಗೆಯೇ ಜೊತೆಯಲ್ಲಿ ಅವರ ಧರ್ಮಪತ್ನಿ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸಿ ಹಾಗೆಯೇ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ನಮ್ಮ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮಾತು ಮುಂದುವರಿಸ್ತಾ ಇದ್ದೀನಿ. ಕನ್ನಡದ ನೆಲದಲ್ಲಿ ಕನ್ನಡದ ಅನನ್ಯತೆ, ಕನ್ನಡದ ಅಸ್ಮಿತೆಯನ್ನು ನಿರಂತರ ಕಾಪಾಡಿಕೊಂಡು ಬರುವ ಆಲೋಚನೆಯೊಂದಿಗೆ ನಿರಂತರ ಕನ್ನಡ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಆ ಮೂಲಕ ಅದರ ಜೊತೆಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನು ಮಾಡೋದು ಕಾನೂನು ಮಾಹಿತಿ ಕಾರ್ಯಕ್ರಮ. ಯಾಕೆ ಕಾನೂನು ಮಾಹಿತಿ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡ್ತಾ ಇದ್ದೀವಿ ಅಂತಂದರೆ, ಜಗತ್ತು ಬಹಳ ವೇಗವಾಗಿ ಸಾಗ್ತಾ ಇದೆ. ವೇಗವಾಗಿ ಸಾಗ್ತಾ ಇರುವಂತೆ ನಮ್ಮ ಮಕ್ಕಳು ದಿಕ್ಕು ತಪ್ಪುವಂತಹ ಕೆಲಸಗಳು ಕೂಡ ಹೆಚ್ಚಾಗ್ತಾ ಇದೆ. ತೀರಾ ಇತ್ತೀಚೆಗೆ ಒಂದು ಕಾಲೇಜಿನಲ್ಲಿ ಜಂಗಮ ದೂರವಾಣಿ ಮೊಬೈಲ್ ಅನ್ನು ಬಳಸಬಾರ್ದು ಎಂಬುದಾಗಿ ಪ್ರಮಾಣವನ್ನು ಮಾಡ್ತಾರೆ. ತಮಗೆ ಗೊತ್ತಿರಬಹುದು,
ಯಾವ ಕಾಲೇಜ್ ಎಂಬುದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ. ಆ ಕಾಲೇಜಿನಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಜಿಲ್ಲಾ ನ್ಯಾಯಾಧೀಶರಿದ್ದರು. ನಾನು ಆ ಕಾಲೇಜಿನ ಮಕ್ಕಳಿಗೆ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಎಷ್ಟು ಬೇಕಾದರೂ ಮೊಬೈಲನ್ನು ಬಳಸಿ, ಆದರೆ ಸಕಾರಾತ್ಮಕ ಕಾರಣಗಳಿಗಾಗಿ ಅದನ್ನು ಬಳಸಿ. ಮತ್ತು ನೀವು ಮೊಬೈಲನ್ನು ಬಳಸದೇ ಇರುವುದರಿಂದ ನೀವು ಕನಿಷ್ಠ 20 ವರ್ಷಕ್ಕೆ ಹಿಂದೆ ಸಾಕ್ತೀರಿ. ಅದು ಯಾರು ನಿಮ್ಮನ್ನು ಪ್ರಮಾಣ ಮಾಡಿ ಮೊಬೈಲ್ ಬಳಸಲ್ಲ ಎಂಬುದನ್ನಾಗಿ ಹೇಳಿದಿರೋ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಯಾರೇ ಅಕಸ್ಮಾತ್ ಅಂತಹ ಮಾತನ್ನು ಹೇಳಿದರೆ ಆ ಮಾತುಗಳನ್ನು ನೀವು ಯಾವತ್ತೂ ಕೇಳಬೇಡಿ. ಯಾಕಂದರೆ ಇಲ್ಲಿ ಬಹಳ ಭಿನ್ನವಾಗಿ ಆಲೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಯಾಕಂದರೆ ಒಂದು ವರ್ಗವನ್ನು ತುಳಿಯುವಂಥ ಪ್ರಯತ್ನಗಳು ನಿರಂತರ ನಡೀತಾ ಇದೆ. ಇದನ್ನು ನಾನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಈ ಕಾರಣದಿಂದಾಗಿ ನೀವು ಮೊಬೈಲ್ ಬಳಸಬೇಡಿ ಅಂತ ಹೇಳೋದು. ನೀವು ಮೊಬೈಲ್ ಬಳಸಿ, ಸಕಾರಾತ್ಮಕ ಕಾರಣಗಳಿಗಾಗಿ ಬಳಸಿ. ಯಾಕಂದರೆ ನಾವು ಮೊಬೈಲ್ ಬಳಸದಿದ್ದರೆ ಸಾಕಷ್ಟು ಹಿಂದಕ್ಕೆ ಸರಿತೀವಿ. ಇಂತಹ ದೊಡ್ಡ ನಿರ್ಧಾರಗಳನ್ನು ಕೂಡ ಒಂದು ಕಾಲೇಜು ತೆಗೆದುಕೊಳ್ತದೆ ಅಂತ ಹೇಳಿದರೆ ಬಹುಶಃ ನಾವು ಎತ್ತ ಸಾಗ್ತಾ ಇದ್ದೇವೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ. ಇದೊಂದು ಶುದ್ಧ ಕನ್ನಡದ ಕಾರ್ಯಕ್ರಮ. ಕನ್ನಡದ ಅಸ್ಮಿತೆಯನ್ನು, ಕನ್ನಡದ ಅನನ್ಯತೆಯನ್ನು, ಕನ್ನಡದ ಪ್ರೀತಿಯನ್ನು, ಕನ್ನಡದ ಔದಾರ್ಯವನ್ನು, ಕನ್ನಡದ ಔನ್ನತ್ಯವನ್ನು ಹೆಚ್ಚಿಸುವ ಒಂದು ಕಾರ್ಯಕ್ರಮ ಆಗಿರೋದರಿಂದ ನಾನು ಹೆಚ್ಚಿಗೆ ಏನು ಮಾತಾಡಲ್ಲ. ಕನ್ನಡದ ನೆಲದಲ್ಲಿ ಇದು ಗಡಿನಾಡು ಅಂತ ಹೇಳ್ತೀವಿ. ನಾವು ಯಾವ ನಾಡಿನ ಬಗ್ಗೆಯೂ ಕೂಡ ಮಾತಾಡ್ತಾ ಇಲ್ಲ. ಎಲ್ಲ ಕನ್ನಡದ ಭಾಷೆ ಕನ್ನಡದ ನೆಲದಲ್ಲಿ ಗಟ್ಟಿಯಾಗಿ ಇರಲಿ, ಅದರ ಜೊತೆಗೆ ನಾವು ಬದುಕ್ತಾ ಇದ್ದೇವೆ ಎಂಬ ಸತ್ಯ ನಮಗೆ ಗೊತ್ತಿದೆ. ಸಾಕಷ್ಟು ವಿಚಾರಗಳನ್ನು ಮಾನ್ಯ ಪ್ರೊಫೆಸರ್ ಶಿವಶಂಕರ್ ಅವರು ಹೇಳಿದರು. ಬಹುಶಃ ಸುಂದರ್ ಬಾರಾಡ್ಕರ್ ಅವರಿಗಿಂತ ಮುನ್ನನೇ ಅವರು ಕಾನೂನು ಹೋರಾಟ ಮಾಡಲಿಕ್ಕೆ ಬಂದಿದ್ದರು. ನನಗೆ ಸುಂದರ್ ಬಾರಾಡ್ಕರ್ ಅವರ ಬಗ್ಗೆ ವರ್ಷದ ಹಿಂದೆಯೇ ಹೆಸರು ಶಿಫಾರಸಾಗಿತ್ತು ಸನ್ಮಾನಕ್ಕೆ. ಅವರಿಗೆ ಇತ್ತೀಚೆಗೆ ಹೇಳಿದಾಗ ಅವರಿಗೆ ಆಶ್ಚರ್ಯ ಆಯಿತು. ನಾನು ಬಹಳ ಸೂಕ್ಷ್ಮವಾಗಿ ಸಮಾಜವನ್ನು ನೋಡ್ತಾ ಬಂದಿದ್ದೇನೆ ಎಂಬ ಒಂದು ಮಾತನ್ನು ಹೇಳಿದೆ. ಇವರ ಹೆಸರನ್ನು ವರ್ಷದ ಹಿಂದೆಯೇ ಒಬ್ಬರು ಶಿಫಾರಸು ಮಾಡಿದರು, ಪತ್ರಕರ್ತರು. ಅವರಿಗೆ ಸನ್ಮಾನ ಮಾಡಿ ಅವರು ಅದಕ್ಕೆ ಅರ್ಹರಿದ್ದಾರೆ. ಮತ್ತೆ ನೋಡಿದಾಗ ಅದು ನಿಜ ಅನ್ನಿಸ್ತು. ಬಹುಶಃ ಇವತ್ತು ಆ ಕಾಲ ಕೂಡಿ ಬಂದಿದೆ ಎಂಬ ಮಾತನ್ನು ಹೇಳುತ್ತಾ ಇನ್ನು ಮತ್ತೆ ಇಬ್ಬರು ಜೊತೆ ಸೇರಿದ್ದಾರೆ. ಬಹುಶಃ ನಮ್ಮ ಸನ್ಮಾನ ಸರಿಯಾಗಿದೆ ಎಂಬುದನ್ನು ನಾನು ಭಾವಿಸ್ತೀನಿ. ಸುಮ್ಮನೆ ಹಣಕ್ಕೋಸ್ಕರ ನಾವು ಸನ್ಮಾನ ಮಾಡಲ್ಲ, ಯಾರ ಹತ್ರನೂ 1 ಪೈಸೆ ಕೇಳಲ್ಲ. ನಾನು ಹಣ ಎಲ್ಲಿಂದಲಾದರೂ ತರ್ತೀನಿ, ಆದರೆ ಸನ್ಮಾನಕ್ಕೋಸ್ಕರ ನಾನು 1 ಪೈಸೆ ಯಾರನ್ನು ಮುಟ್ಟಲ್ಲ. ನಾನು ಸ್ವತಃ ವರದಿಗಾರನಾಗಿ ಕೆಲಸ ಮಾಡಿದವನು. ನಾನು ನನ್ನ ನಿರ್ದೇಶಕರಿಗೆ ಹೇಳಿಕೊಂಡಿದ್ದೆ, ನಾನು ವರದಿಗಾಗಿ ಹೋದಲ್ಲಿ 1 ಪೈಸೆ ಮುಟ್ಟಿಲ್ಲ ಎಂಬುದನ್ನು ನಾನು ಎದೆ ತಟ್ಟಿ ಹೇಳಬಲ್ಲೆ, ಬೇರೆಯವರು ಹೇಳ್ಕೊಳ್ಳಿ ಅಂತೇಳಿ. ನಾನು 100 ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, 100 ಜನರಿಗೆ ಸನ್ಮಾನ ಮಾಡಿದ್ದೀನಿ. ನಾನು ಸನ್ಮಾನ ಮಾಡಿದವರನ್ನು ಸರ್ಕಾರ ಕೂಡ ಗುರುತಿಸಿದೆ. ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನಾವು ಕನ್ನಡವನ್ನು ಅತ್ಯಂತ ಸುಲಲಿತವಾಗಿ ಮೊಬೈಲ್ನಲ್ಲಿ ಬಳಸ್ತೇವೆ, ಜಂಗಮ ದೂರವಾಣಿಯಲ್ಲಿ ಬಳಸ್ತೇವೆ. 2013 ಬಹುಶಃ ಇವರು ಕಾನೂನು ಹೋರಾಟಕ್ಕೆ ಅಡಿ ಇಟ್ಟ ದಿವಸಗಳು, ಬಹುಶಃ 2013 ಹೇಳಿದಂಥ ನೆನಪು. 2011 2016ಕ್ಕೆ ಅವರು ಕಾನೂನಿನಲ್ಲಿ ಜಯಗೊಳ್ತಾರೆ. ನಾನು 13ಕ್ಕೆ ಪ್ರೊಫೆಸರ್ KP ರಾವ್ ಅವರಿಗೆ ಒಂದು ಸನ್ಮಾನ ಮಾಡಿದೆ. ಪ್ರೊಫೆಸರ್ KP ರಾವ್ ಅಂತಂದರೆ ಬಹುಶಃ ನಮಗೆ ಗೊತ್ತಿರಬೇಕಾಗಿತ್ತು, ಯಾರಿಗೆ ಅವರ ಹೆಸರು ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವೆಲ್ಲ ಕನ್ನಡವನ್ನು ಮೊಬೈಲ್ನಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಕಾರಣಕರ್ತರಾದವರು ಪ್ರೊಫೆಸರ್ KP ರಾವ್ ಅವರು. ಅವರನ್ನು ನಾನು ಮಂಗಳೂರು ಪುರಭವನದಲ್ಲಿ ಸನ್ಮಾನ ಮಾಡಿದಾಗ ಅವರು ಕಣ್ಣೀರಿಟ್ಟರು. ಆವತ್ತು ನಾನು ಬಹಳ ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳಿದೆ, ಇವರಂತಹ ಒಬ್ಬ ಮನುಷ್ಯ ನನಗೂ ಗೊತ್ತಿರಲಿಲ್ಲ, ಅದಕ್ಕಾಗಿ ನಾನು ಕ್ಷಮೆ ಕೋರ್ತೀನಿ ಅವ್ರದ್ದು. ಆದರೆ ಬೆಂಗಳೂರಿನಲ್ಲಿ ಒಂದು ದಿವಸ ನಾನು ಮನೆಯಲ್ಲಿದ್ದೆ. ಬೆಂಗಳೂರಿನಲ್ಲಿದ್ದಾಗ ಒಂದು ಲೇಖನ ಪ್ರಕಟಗೊಂಡಿತ್ತು ಅವರ ಬಗ್ಗೆ. ಆ
ಆ ಮನುಷ್ಯನ ಮುಖ ಕಂಡಾಗ ನನಗೆ ನಿಜಕ್ಕೆ ಈ ಲೇಖನ ಓದಬೇಕು ಅಂತ, ನಾನು ಮಹಾ ಉದಾಸೀನದ ಮನುಷ್ಯ. ಅದನ್ನು ನಾನು ಬಹಳ ಸ್ಪಷ್ಟವಾಗಿ ಒಪ್ಪಿಕೊಳ್ತೀನಿ. ನಾನು ಮಹಾ ಉದಾಸೀನದ ಮನುಷ್ಯ. ಆದರೆ ಮಾಡುವ ಕೆಲಸವನ್ನು ಅತ್ಯಂತ ಜತನದಿಂದ ಮತ್ತು ಅತ್ಯಂತ ಜವಾಬ್ದಾರಿಯಿಂದ ಮಾಡ್ತೀನಿ ನಾನು. ಆ ಲೇಖನವನ್ನು ಓದಿದ ತಕ್ಷಣ ನನಗೆ ಹೊಳೆದದ್ದು ಇವರಿಗೆ ಒಂದು ಸನ್ಮಾನ ಮಾಡಬೇಕು ಎಂಬುದಾಗಿ. ಇಂತಹ ಮನುಷ್ಯನ ಲೇಖನ ಪ್ರಕಟ ಆಗಿರೋದು ಬರೀ ಬೆಂಗಳೂರು ಎಡಿಷನ್ನಲ್ಲಿ ಮಾತ್ರ. ಅದು ನಿಜಕ್ಕೂ ಕನ್ನಡದ ಒಂದು ದುರಂತ. ಅವರು ಇವತ್ತು ನೀವೆಲ್ಲ ಬಳಸುವಂತಹ ಕನ್ನಡವನ್ನು ಮೊಬೈಲ್ಗೆ ಪೋಣಿಸಿದವರು, ಲ್ಯಾಪ್ಟಾಪ್ಗೆ ಪೋಣಿಸಿದವರು, ಅವರ ಬಗ್ಗೆ ಬರೆದಂತಹ ಒಂದು ಲೇಖನ ಬರೀ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಬಂದಿತ್ತು. ನಾನು ತಕ್ಷಣ ಉದಯವಾಣಿ ಕಚೇರಿಗೆ ಸಂಪರ್ಕ ಮಾಡಿದೆ. ಅವ್ರದ್ದು ನಂಬರ್ ಇಲ್ಲ ಮಂಗಳೂರಿನವರಲ್ಲಿ. ಬೆಂಗಳೂರಿಗೆ ಸಂಪರ್ಕ ಮಾಡಿದ್ದು ಸನ್ಮಾನ ಆಯಿತು. ಅವರು ವೇದಿಕೆಯಲ್ಲೇ ಕಣ್ಣೀರಿಟ್ಟು, ತುಂಬ ಲಜ್ಜಾ ಸ್ವಭಾವದ ಮನುಷ್ಯ, ಸರಳ ಮನುಷ್ಯ. ತೀರ ಇತ್ತೀಚೆಗೆ ಬಹುಶಃ 13ರಲ್ಲಿ ಬಳಿಕ ಸಿಕ್ಕಿದ್ದು ನನಗೆ ಮೊನ್ನೆ 22ರ ಕೊನೆಯ ದಿನಗಳಲ್ಲಿ ಅವರು ನನಗೆ ಸಿಕ್ಕಿದ್ರು ಮತ್ತೊಮ್ಮೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಮ್ಮೆ ನಮ್ಮ ಕನ್ನಡಕ್ಕಾಗಿ ದುಡಿಯುವವರ ಕೆಲಸಗಳೇ ಸಾಮಾನ್ಯ ಗೊತ್ತಾಗ್ತಾ ಇಲ್ಲ. ಬಹುಶಃ ಇವತ್ತು ನಾವು ಮಾಡಿದ ಸನ್ಮಾನ ಸರಿ ಇದೆ ಅಂತ ಭಾವಿಸ್ತೇನೆ. ತಾವು ಹೇಳಬೇಕು. ನಾವು ಸಂತುಷ್ಟರು. ಸರಿಯಾಗಿದ್ದರೆ ನಾವು ಸಂತುಷ್ಟರು. ಯಾಕಂತೇಳಿದರೆ ಸರಿಯಾದ ವ್ಯಕ್ತಿಗಳನ್ನು ಗುರುತಿಸುವಾಗ ನಿನ್ನೆ ಮಾತಾಡ್ತಾ ನಮ್ಮ ಪ್ರತಿಮಾ ಅವರು ಹೇಳಿದರು, 100 ಮಂದಿಯನ್ನು ತಂದು ಕೂರಿಸಿದರು, ಪ್ರಶಸ್ತಿ ಹಂಚಿಬಿಟ್ರು ಅಂತೇಳಿ. ಮೊನ್ನೆ ನಮ್ಮ ಬೆಂಗಳೂರು ಕಾರ್ಯಕ್ರಮದಲ್ಲಿ ರಾಣಿ ಪುಷ್ಪಲತಾ ದೇವಿ ಸಾರಥ್ಯದಲ್ಲಿ ಬೆಂಗಳೂರಲ್ಲಿಂದ ಕಾರ್ಯಕ್ರಮ ಆಯಿತು. ನಮ್ಮದು 2-3 ಕೃತಿಗಳು ಕೂಡ ಲೋಕಾರ್ಪಣೆಗೊಂಡಿತ್ತು. ಅಲ್ಲಿ 3,000ಕ್ಕೂ ಹೆಚ್ಚು ಜನರಿಗೆ ಪ್ರಶಸ್ತಿಯನ್ನು ನೀಡಿದಂತಹ ಆರ್ಯಭಟ, ಏನು ಹೆಸರವರು, ಡಾಕ್ಟರ್ HLN ರಾವ್ ಅವರಿಗೆ ನಾವು ಗುರುತಿಸಿದ್ವಿ. ಅವರಿಗೆ ಪಾಪ ಕಾಣ್ತಾ ಇಲ್ಲ. ಇವತ್ತು ಅವರನ್ನು ಕೈ ಹಿಡಿದು ನಾವು ವೇದಿಕೆಗೆ ಕರ್ತರಬೇಕು. ಅವರಿಗೆ ಸನ್ಮಾನ ಮಾಡೋ ಮುನ್ನ ನಾನು ಬೆಂಗಳೂರಲ್ಲೇ ಇದ್ದೆ. ಆಗ ನಾನು ಒಂದು ಮಾತು ಹೇಳಿದೆ ನೇರವಾಗಿ, ನೀವು 3,500ಕ್ಕೂ ಹೆಚ್ಚು ಜನರಿಗೆ ಸನ್ಮಾನ ಮಾಡಿದ್ದೀರಿ, ನಿಮ್ಮನ್ನು ಗುರುತಿಸುವ ಕೆಲಸ ನಾವು ಮಾಡ್ತೇವೆ. ನನ್ನ ಕಾರ್ಯಕ್ರಮ ಅಲ್ಲ, ಆದಾಗ್ಯೂ ಕೂಡ ರಾಣಿಯವರ ಕಾರ್ಯಕ್ರಮದಲ್ಲಿ ನಾನು ಹೇಳಿಬಿಟ್ಟೆ ಅವರಿಗೆ ಮಾಡ್ತೇನೆ. ಮೊನ್ನೆ ನಾವು ಅದನ್ನು ಮಾಡಿ ಬಂದ್ವಿ. ಯಾಕೆ ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ, ಕನ್ನಡದ ನೆಲದಲ್ಲಿ ಕನ್ನಡದ ಅಸ್ಮಿತೆಯನ್ನು, ಅನನ್ಯತೆಯನ್ನು, ಔದಾರ್ಯವನ್ನು ಹೆಚ್ಚುವ ನಿಟ್ಟಿನಲ್ಲಿ ಕನ್ನಡಿಗರನ್ನು ಗುರುತಿಸುವ ಕೆಲಸವನ್ನು ಮಾಡ್ತಾ ಬಂದಿದೆ. ಇದು ಇನ್ನೂ ಮುಂದುವರಿಯುತ್ತೆ ಎಂಬ ಮಾತನ್ನು ಹೇಳುತ್ತಾ, ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಎಂಬ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅತ್ಯಂತ 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 ಪ್ರೀತಿಯ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಇದೀಗ ರಾಣಿ ಪುಷ್ಪಲತಾ ದೇವಿಯವರು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾರೆ. ಅಭಿನಂದನಾ ಪೂರ್ವ ಅದ್ಭುತ ಅಧ್ಯಕ್ಷೀಯ ನುಡಿಗಾಗಿ ಶ್ರೀಯುತ ಗಂಗಾಧರ್ ಗಾಂಧಿಯವರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಯನ್ನು ನಾನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ರಾಣಿ ಪುಷ್ಪಲತಾ ದೇವಿಯವರು ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷೆ. ಎಲ್ರಿಗೂ ನಮಸ್ಕಾರ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಮುತ್ತಿಗಿಂತ ಹೊತ್ತು ಉತ್ತಮ ಅನ್ನುವಂತಹ ಗಾದೆ ಸಮಯದ ಮಹತ್ವವನ್ನು ಸಾರುತ್ತೆ. ನಿಮ್ಮೆಲ್ಲರ ಸಮಯ ಅತ್ಯಮೂಲ್ಯ. ಆದುದರಿಂದ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಈ ಒಂದು ವಂದನಾರ್ಪಣೆಯನ್ನು ಮುಗಿಸ್ತೇನೆ. KBADA ಪ್ರಾಯೋಜಕತ್ವದಲ್ಲಿ ಗಿಳಿಬಿಂಡು ಕನ್ನಡ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಸಹಕಾರದೊಂದಿಗೆ NSCDF ಪ್ರಸ್ತುತಪಡಿಸುವ ಗಡಿನಾಡಿನಲ್ಲಿ ಕನ್ನಡೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಉತ್ತಮ ಸಂದೇಶ ನೀಡಿದಂಥ ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಇವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಿದ್ದೇನೆ. ಇವರಿಗೆ NSCDF ಅಧ್ಯಕ್ಷ ಗಂಗಾಧರ ಗಾಂಧಿ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಕ್ಷ್ಮೀ ಹಾಗೆಯೇ ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ಒಂದಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ
ಈ ಕಾಲೇಜಿನ ಮಾನ್ಯ ಪ್ರಾಂಶುಪಾಲರು ಪ್ರೊಫೆಸರ್ ಮಹಮ್ಮದ್ ಅಲಿ ಕೆ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ನುಡಿಗಳನ್ನಾಡಿದ ಲೇಖಕಿ ಶ್ರೀಮತಿ HS ಪ್ರತಿಮಾ ಹಾಸನ್ ಇವರಿಗೂ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉತ್ತಮ ಸಂದೇಶ ನೀಡಿದ ಈ ಕಾಲೇಜಿನ ಹಿರಿಯ ಮೇಲ್ವಿಚಾರಕರು ಶ್ರೀ ದಿನೇಶ್ ಕೆ ಇವರಿಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ಬಹುಮುಖ್ಯವಾಗಿ ಕಾಸರಗೋಡಿನಲ್ಲಿ ಕನ್ನಡ ಹೋರಾಟ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸದ ಬಗ್ಗೆ ಉಪನ್ಯಾಸ ನೀಡಿ ತಿಳಿಯದೇ ಇದ್ದಂಥ ಇನ್ನಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಮಾನ್ಯ ಸಾಮಾಜಿಕ ಕಾರ್ಯಕರ್ತೆ ಆಯಿಷಾ ಎ ಪೆರ್ಲಾ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನೊಬ್ಬ ಮಹಾನುಭಾವರು ನಾವು ಅವರಿಗೆ ತುಂಬ ಆಭಾರಿಯಾಗಿದ್ದೇವೆ. ಕಾರಣ ಈ ಕಾರ್ಯಕ್ರಮದ ಸಲುವಾಗಿ 3-4 ಬಾರಿ ಇಲ್ಲಿಗೆ ಆಗಮಿಸಿದಾಗ ಯಾವುದೇ ಬೇಸರಿಸದೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗೆ ಸಹಕರಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಫ್ರಾನ್ಸಿಸ್ ಝೇವಿಯರ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ಇಂದು ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಸುಂದರ್ ಬಾರಾಡ್ಕ, ಶ್ರೀ ಕುಶಾಲ್ ಕುಮಾರ್ ಕೆ ಮತ್ತು ಶ್ರೀ ಜಗದೀಶ್ ಕೂಡ್ಲಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಹಿತೇಶ್ ಕುಮಾರ್ ಕವಿಗೋಷ್ಠಿಯ ಸಂಚಾಲಕರಾಗಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆಗೈದ ಶ್ರೀಮತಿ ಬಬಿತಾ ಲತೀಶ್ ಮತ್ತು ಶ್ರೀಮತಿ ಚಿತ್ರರೇಖಾ ರಾವ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ, ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಚಿತ್ರರೇಖಾ ಹಾಗೆಯೇ ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ, ಕಲಾ ಬಂಧುಗಳಿಗೆ, ಕಲಾ ರಸಿಕರಿಗೆ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ವಂದನೆಗಳು.